ಇಂತಹ ಜೀವನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದೆಂದು ಕಳೆದ 9 ದಿನಗಳಲ್ಲಿ ನಾವು ಧ್ಯಾನಿಸಿ ಇಂದು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಭರವಸೆಯಿಂದ ಸಾಗುವ ಎಂಬ ವಿಷಯವನ್ನು ಧ್ಯಾನಿಸುತ್ತೇವೆ. ಯೇಸು ಸ್ವಾಮಿ ಸಂಪೂರ್ಣವಾಗಿ ತಮ್ಮ ತಂದೆಗೆ ವಿಧೇಯರಾದರು. ಅದಕ್ಕಾಗಿ ದೇವರು ಅವರನ್ನು ಉನ್ನತಿಗೇರಿಸಿ ಅಂತಹದೇ ವಿಧೇಯತೆ ನಮ್ಮ ಜೀವನದಲ್ಲೂ ನಾವು ಅಳವಡಿಸಿಕೊಳ್ಳುವಂಥವರಾಗಲಿ ಎಂದು ಪ್ರಾರ್ಥಿಸುವಾಗ ಈ ಬಲಿಪೂಜೆಯ ಕೋರಿಕೆಗಳಿಗಾಗಿ ಮತ್ತು ಬಾಲಯೇಸುವಿನ ಎಲ್ಲ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ಈಗ ಎಲ್ಲರೂ ಎದ್ದು ನಿಂತು ಪ್ರವೇಶ ಗೀತೆಯನ್ನು ಹಾಡಿ ಈ ಆಡಂಬರದ ಗಾಯನ ಬಲಿಪೂಜೆಗೆ ಸಿದ್ಧರಾಗೋಣ. ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ ಪ್ರೀತಿಯ ದೇವಾಲಯ ಅರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ, ಅರಸು ಕೈ ಮುಗಿದು ನಾ ಬೇಡುವೆ. ಪ್ರಭುವೇ ಅರಸು ಕೈ ಮುಗಿದು ನಾ ಬೇಡುವೆ. ಆತ್ಮಕ್ಕೆ ಭೋಜನ ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ. ಪರರಲ್ಲಿ ನಿನ್ನನು ನಾ ಕಾಣಲು ಪ್ರಭು ನಿನ್ನ ಸೇವಕ ನಾನಾಗುವೆ. ಕರೆಗಳನ್ನು ಜೋಡಿಸೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ದಿವ್ಯ ಬಲಿಪೂಜೆಯ ಉದ್ದೇಶಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡುತ್ತಾ ನಮ್ಮ ಕುಟುಂಬದ ಕಷ್ಟ, ವೇದನೆ, ಚಿಂತೆ, ಆತಂಕ, ನೋವುಗಳೆಲ್ಲವನ್ನ ಪ್ರಭುವಿನ ಪಾದ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡುತ್ತಾ ತ್ರೇಕ ದೇವರ ನಾಮದಲ್ಲಿ ದಿವ್ಯ ಬಲಿಯನ್ನು ಆರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪುಟ್ಟ ಹೆಜ್ಜೆಗಳೊಂದಿಗೆ ಭರವಸೆಯ ಹಾದಿಯಲ್ಲಿ ಈ ದೈವ ವಾಕ್ಯದೊಂದಿಗೆ ಈ ಪುಣ್ಯಕ್ಷೇತ್ರದ ಮಹೋತ್ಸವವನ್ನು ನಾವು ಆಚರಿಸಲು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವಾಗ ನಾವು ನಂಬುವಂಥ ದೇವರು ದೊಡ್ಡ ವಿಚಾರಗಳ ದೇವರಲ್ಲ, ಚಿಕ್ಕ ಚಿಕ್ಕ ಸಂಗತಿಗಳಲ್ಲಿಯೇ ನಮ್ಮನ್ನು ಅಭಿಷೇಕ ಮಾಡುವವರು ಆಗಿದ್ದಾರೆ ಅನ್ನುವಾಗ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪುಟ್ಟ ಪುಟ್ಟ ಕಾರ್ಯಗಳು ನಮ್ಮನ್ನು ಪ್ರಭುವಿನ ಸನ್ನಿಧಾನಕ್ಕೆ ಕರೆದೊಯ್ಯುತ್ತವೆ ಎಂಬ ನಂಬಿಕೆಯಿಂದ, ಅವೆಲ್ಲವೂ ನಮ್ಮನ್ನು ಭರವಸೆಯಿಂದ ತುಂಬಿಸುತ್ತವೆ ಎನ್ನುವಂಥ ವಿಶ್ವಾಸದಿಂದ ಪ್ರಭುವಿಗೆ ನಮ್ಮನ್ನೇ ಸಮರ್ಪಣೆ ಮಾಡುತ್ತಾ ಈ ದಿವ್ಯ ಬಲಿಪೂಜೆಗೆ ನಮ್ಮನ್ನೇ ಸಿದ್ಧಗೊಳಿಸುತ್ತಾ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ
ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅದರ ಮಾಧುರ್ಯವನ್ನು ಯದಲ್ಲಿ ಸವಿಯುವಂತಾಗಲಿ.
ಅಂತೆಯೇ ನಮ್ಮ ಸ್ವರ್ಗೀಯ ತಾಯ್ನಾಡಿನಲ್ಲಿ ನಾವು ನಿತ್ಯಾನಂದದಿಂದ ತುಂಬಿದವರಂತೆ ದಯೆಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆರೆಮೀಯ ಗ್ರಂಥದಿಂದ ವಾಚನ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಿಮ್ಮನ್ನು ಅಟ್ಟಲಾಗಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ರಾಷ್ಟ್ರಗಳಿಂದಲೂ ಮಧ್ಯದಿಂದಲೂ ಒಟ್ಟುಗೂಡಿಸಿ, ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ್ದೇನೋ ಅಲ್ಲಿಗೆ ಮರಳಿ ಬರಮಾಡುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಂತರಾಳದಿಂದ ಪ್ರಭು ಮುರಿಡುತ್ತಿರುವೆ ನಿನಗೆ. ಆಲಿಸು, ಕಿವಿಗೊಡು ಪ್ರಭು ನನ್ನ ವಿಜ್ಞಾಪನೆಗೆ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು. ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪಾಪವನ್ನು ಕ್ಷಮಿಸುವವನು ನೀನು. ಎಂತಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ. ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಸಂತ ಪ್ರೇತನು ಬರೆದ ಮೊದಲನೆಯ ಗ್ರಂಥದಿಂದ ವಾಚನ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ
ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರಿಸುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೆ ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಮಾತನ್ನ ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ, ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲೇ ನೀವು ಇರಬೇಕು. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯವನ್ನು ಆತನು ಸಾಧಿಸುವನು, ಅಷ್ಟೇ ಏಕೆ ಅವುಗಳಿಗಿಂತ ಮಹತ್ತಾದನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದೆಲ್ಲ ಮಾಡುತ್ತೇನೆ. ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನ ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುತ್ತೇನೆ ಎಂದರು ಯೇಸು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಲ್ಲೆಲೂಯಾ. ಪುಟ್ಟ ಹೆಜ್ಜೆಗಳೊಂದಿಗೆ ಭರವಸೆಯ ಹಾದಿಯಲ್ಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವರ್ಷದ ಕ್ರಿಸ್ಮಸ್ಸಿಗೆ ನನ್ನ ಧರ್ಮ ಕೇಂದ್ರದಲ್ಲಿ ನನ್ನ ಯುವಜನರ ಜೊತೆಗೂಡಿ ಕ್ಯಾರಲ್ಸಿಗೆ ಹೋಗಿದ್ದೆ. ಕ್ಯಾರಲ್ಸ್ ಅಂದರೆ ಗೊತ್ತಲ್ವ? ಕ್ಯಾರಲ್ ಸಿಂಗಿಂಗ್. ಸಾಧಾರಣವಾಗಿ ಇಲ್ಲಿ ನಾವು ಕ್ರೈಸ್ತ ಮನೆಗಳಿಗೆ ಮಾತ್ರ ಹೋಗ್ತೀವಿ. ನಮ್ಮೂರಲ್ಲಿ ಹಂಗಲ್ಲ. ನಮ್ಮಲ್ಲಿ ಬಾರದಿದ್ರೂ ನಡೀತದೆ, ನಮ್ಮ ಕ್ರೈಸ್ತ ಮನೆಗೆ ಹೋಗದಿದ್ರೂ ನಡೀತದೆ. ಆದರೆ ಹಿಂದೂಗಳ ಮನೆಗೆ ನಾವು ಹೋಗಲೇಬೇಕು. ಹೋಗದಿದ್ದರೆ ಸಂಜೆಗೆ ಎಲ್ಲರೂ ಬಂದು ಚರ್ಚ್ ಹತ್ರ ಧರಣಿಗೆ ಕೂತ್ಕೊಳ್ತಾರೆ. ಅವರು ಈ ವರ್ಷ ದೇವರನ್ನು ಯಾಕೆ ತಂದಿಲ್ಲ ಅಂತ ಕೇಳ್ತಾರೆ ನಮಗೆ ಪ್ರಶ್ನೆ. ಆದ್ದರಿಂದ ಈ ವರ್ಷ ಇಷ್ಟರವರೆಗೆ ಹೋಗದೇ ಇರುವಂಥ ಮನೆಗೆ ನಾವು ಹೋಗೋಣ ಅಂಥೇಳಿ ಈ ವರ್ಷ ಒಂದು ಪ್ಲ್ಯಾನ್ ಹಾಕಿ, ಕೊನೆಗೆ ಆ ಹಳ್ಳಿಗೆ ನಾವು ಹೋದಾಗ ಕ್ರೈಸ್ತ ಮನೆಗಳನ್ನು ಮುಗಿಸಿ ಇನ್ನೇನು ಹಿಂದೂಗಳ ಮನೆಗೆ ಹೋಗಬೇಕು, ಅಷ್ಟರವರೆಗೆ ಆ 3 ಮನೆಗಳಿಗೆ ನಾವು ಹೋಗಿಲ್ಲ 4 ವರ್ಷದಲ್ಲಿ. ಪ್ರಥಮ ಬಾರಿಗೆ ಅವರಿಗೆ ವಿಷಯವು ತಿಳಿಸದಂತೆ ಸಡನ್ನಾಗಿ ಎಂಟ್ರಿ ಕೊಟ್ಟೆವು. ಆ ಮನೆಯ ಯಜಮಾನ ಲುಂಗಿ ಮಾತ್ರ ಹುಟ್ಟಿದ್ದ, ಮೇಲೆ ಮನೆ ಡ್ರೆಸ್ಸು.
ಏರ್ ಕಂಡೀಷನ್, ಆರಾಮವಾಗಿದ್ದ. ನಾವು ಓದದ್ದೇ ತಡ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಆತನಿಗೆ. ಬಾಲಯೇಸುವಿನ ಸ್ವರೂಪವನ್ನು ತಗೊಂಡ, ಒಳಗಡೆ ಕುರ್ಚಿ ಮೇಲೆ ಇಟ್ಟ. ಅವನು ಹೇಗೆ ದೇವರನ್ನು ಆರಾಧನೆ ಮಾಡ್ತೀನೋ 2 ಊದುಗಡ್ಡಿಗಳನ್ನು ಹಚ್ಚಿ ರೌಂಡ್ ತೆಗೆದು ನಮಸ್ಕಾರ ಮಾಡಿ ಸಾಷ್ಟಾಂಗವಾಗಿ ಎರಗಿದ. ನಾವು ಕ್ರಿಸ್ಮಸ್ ಗೀತೆ ಹಾಡಿ ಆ ಕುಟುಂಬಕ್ಕೋಸ್ಕರ ಒಂದು ಸಣ್ಣ ಪ್ರೇಯರ್ ಮಾಡಿದ ನಂತರ ಆ ಮನೆ ಯಜಮಾನ ಆ ಬಾಲಯೇಸುವಿನ ಸ್ವರೂಪವನ್ನು ಎತ್ತಿ ನಮಗೆ ಕೊಡಬೇಕು. ಅದು ನಾವು ಮಾಡುವಂಥ ಪದ್ಧತಿ. ನಾವು ಅವರ ಕೈಗೆ ಕೊಡ್ತೀವಿ, ಅವರು ತಗೊಂಡೋಗಿ ಮನೆಯೊಳಗಡೆ ಇಡ್ತಾರೆ. ನಾವು ಹೊರಗಡೆ ಬರ್ತೀವಿ, ಅವರು ಮನೆಯಿಂದ ಹೊರಗಡೆ ನಮಗೆ ತಂದು ಕೊಡಬೇಕು. ಹೀಗೆ ನನ್ನ ಕೈಗೆ ಅವನು ಎತ್ತಿ ಕೊಡುವಾಗ ಹೇಳಿದಂಥ ಮಾತು, ಈ ದೇವರು ನನ್ನ ಹಾಗೆ ಇದ್ದಾರೆ, ಈ ದೇವರು ನನ್ನ ಹಾಗೆ ಇದ್ದಾರೆ. ಯಾಕಂದರೆ ನಾವು ತಗೊಂಡೋಗಿರುವಂಥ ಬಾಲಯೇಸುವಿಗೆ ಮೇಲೆ ಅಂಗಿ ಇರಲಿಲ್ಲ, ಈ ವ್ಯಕ್ತಿಗೂ ಅಂಗಿ ಇರಲಿಲ್ಲ. ಆತ ಅಷ್ಟು ಹೇಳಿ, ಈ ದೇವರು ನನ್ನಂತೆ ಇದ್ದಾರೆ, ಆದ್ದರಿಂದ ಇವರನ್ನ ನಾನು ಸ್ವೀಕಾರ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗಲ್ಲ, ನನ್ನಂತೆ ಇರುವಂಥ ದೇವರು ನನ್ನ ಜೊತೆಗೆ ಇದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನಂಬುವಂಥ ದೇವರು ಎಲ್ಲೋ ಬೆಟ್ಟದ ಮೇಲೆ ವಾಸಿಸುವಂಥವರಲ್ಲ, ನಮ್ಮ ಕೈಗೆ ಎಟಕದ ದೇವರಲ್ಲ, ನಮ್ಮೊಂದಿಗೆ ಜೀವಿಸುವಂಥ ದೇವರು, ನಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ಕಂಡು ಬರುವಂಥ ದೇವರು ಅವರಾಗಿದ್ದಾರೆ. ಆದ್ದರಿಂದ ಅವರನ್ನು ಸಂಧಿಸುವುದಕ್ಕೆ ನಾವೇನು ಮಹತ್ ಕಾರ್ಯಗಳನ್ನೇನು ಮಾಡಬೇಕಾಗಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾಜೂಕತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಆ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ದೇವರು ಅಲ್ಲಿ ಪ್ರಸನ್ನರಾಗುತ್ತಾರೆ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಚಿಕ್ಕ ವಿಷಯಗಳ ದೊಡ್ಡ ದೇವರು ಅವರಾಗಿದ್ದಾರೆ ಅನ್ನುವಾಗ ಆತ್ಮೀಯರೇ, ಈ ಜೂಬ್ಲಿ ವರ್ಷಕ್ಕೆ ನಾವು ಆಯ್ದುಕೊಂಡಿರುವಂಥ ವಿಷಯ ನಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ಭವಿಷ್ಯದ ಕಡೆಗೆ ನಮ್ಮ ಪಯಣ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಯಾರಿಗೂ ಭರವಸೆ ಇಲ್ಲ ನೋಡಿ, ಭರವಸೆ ಕಡಿಮೆಯಾಗಿದೆ. ಯಾಕಂದರೆ ನಮ್ಮೆಲ್ಲ ನಂಬಿಕೆ ನಿರೀಕ್ಷೆ ಇರುವಂಥದ್ದು ಯಾವುದರ ಮೇಲೆ? ನಮ್ಮ ಕಾರಿನ ಮೇಲೆ. ಯಾವುದು? ಇಷ್ಟರವರೆಗೆ ಆಕ್ಸಿಡೆಂಟ್ ಆಗದೇ ಇರುವಂಥ ಕಾರನ್ನು ತಗೊಳ್ಬೇಕು ಅಂತ ವೋಲ್ವೋ ಕಾರನ್ನು ತಗೊಳ್ತೀವಿ, ಕಂಟೈನರ್ ಬಿದ್ದು 4 ಜನ ಹೋಗ್ಬಿಡ್ತಾರೆ. ಭರವಸೆ ಇಂಜಿನ್ ಮೇಲೆ ಇರುತ್ತೆ, ಭರವಸೆ ನಮಗಿರುವ ಸಂಬಳದ ಮೇಲೆ ಇರುತ್ತೆ, ಭರವಸೆ ನಾವು ಕಟ್ಟಿರುವಂಥ ಮನೆಯ ಮೇಲೆ ಇರುತ್ತೆ. ತುಂಬಾ ಜನ ಹೊಸ ಮನೆ ಇನಾಗ್ರೇಷನ್ ಆಗುವಾಗ ನನ್ನನ್ನು ಕರೆದುಕೊಂಡು ತೋರಿಸುವುದಿದೆ, ಫಾದರ್ 4 ಬೆಡ್ರೂಮ್ ಇದೆ, ಲಾಡ್ಜಲ್ಲೂ 4 ಬೆಡ್ರೂಮ್ಗಳಿರ್ತವೆ. ಫಾದರ್ ನಮ್ಮ ಮನೆ ಮುಂದೆ 4 ಕಾರುಗಳು, ಇದು ಮಗಂದು, ಇದು ಹೆಂಡ್ತಿದ್ದು, ಇದು ಗಂಡಂದು, ಇದು ಬಂದವರಿಗೆ. ಗ್ಯಾರೇಜಲ್ಲೂ 4 ಕಾರ್ ಇರುತ್ತೆ. ಫಾದರ್, ಈ ಶೋಕೇಸ್ ಅಲ್ಲಿ ಇಟ್ಟಿರುವಂತಹದ್ದು ವಸ್ತು, ಇದು ಇಟಲಿಯಿಂದ ತಂದಿದ್ದು, ಇದು ಅಮೆರಿಕದಿಂದ ತಂದಿದ್ದು, ಇದು ಇಸ್ರೇಲ್ ಇಂದ ತಂದಿದ್ದು, ಇದು ಸೌತ್ ಆಫ್ರಿಕಾದಿಂದ. ಮ್ಯೂಸಿಯಂ ಅಲ್ಲೂ ವಸ್ತುಗಳಿರ್ತವೆ. ಫಾದರ್, ನಮ್ಮಲ್ಲಿ ಪರ್ಷಿಯನ್ ಕ್ಯಾಟ್ ಇದೆ, ಫಾರಿನ್ ಕ್ಯಾರೆಟ್ ಇದೆ, ಪ್ಯಾರೆಟ್ ಇದೆ, ಇನ್ನೇನಿದೆ. ಮನೆಯಲ್ಲಿ ಮಕ್ಕಳಿಗೆ ಜಾಗ ಇಲ್ಲ, ನಾಯಿಗೆ ಜಾಗ ಇದೆ. ವಾಕಿಂಗಿಗೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ, ನಾಯಿಯನ್ನ ಕರ್ಕೊಂಡು ಹೋಗ್ತೀವಿ. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಶೀತ ಆಗುತ್ತೆ ಅಂತೆ, ನಾಯಿಗೆ ಶೀತ ಆಗಲ್ಲ. ಝೂ. ಆದರೆ ನಾನಿವತ್ತು ಕೇಳೋದು, ನಿಮ್ಮ ಮನೆಯಲ್ಲಿ, ಕಟ್ಟಿರುವ ಮನೆಯಲ್ಲಿ ಪ್ರೀತಿ ಇದೆನಾ? ಭರವಸೆ ಇದೆನಾ? ಐಕ್ಯತೆ ಇದೆನಾ? ಆ ಕುಟುಂಬದಲ್ಲಿ ಸಹಕಾರ ಇದೆನಾ? ಕುಟುಂಬದ ಸದಸ್ಯರ ಮಧ್ಯೆ ಕ್ಷಮೆ ಇದೆನಾ? ಇವತ್ತು ಅದು ಕಾಣ್ತಾ ಇಲ್ಲ ನಮಗೆ. ಸಣ್ಣ 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 ವಿಷಯಕ್ಕೆ ಗಂಡ ಹೆಂಡತಿ ವಿಂಗಡಣೆಯಾಗ್ತಾರೆ. ಹೇಗೆ ಶಟ್ಲ್ ಬಸ್ ನಿಲ್ಲುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ಬಸ್ ಬಂದಿಲ್ಲ ವಾಪಸ್ ಬಾ. ಮೊದಲು ಹೇಳ್ತಾ ಇದ್ರು ನೆಕ್ಸ್ಟ್ ಬಸ್ ಇದೆ ಕಾಯ್ಕೊಂಡು ಹೋಗು ಅಂತ ಹೇಳ್ತಿದ್ರು. ಈಗ ಇಲ್ಲ, ವಾಪಸ್ ಬಾ. ಮದುವೆನೂ ಹಂಗೆ ಆಗಿದೆ. ಈಗ
ಭರವಸೆ ಇಲ್ಲ. ನಾವು ಕಂಡುಕೊಂಡಂತ ವಿಚಾರಗಳು ನನ್ನ ಗಂಡನಲ್ಲಿ ಕಂಡಿಲ್ಲ, ವಾಪಸ್. ಭರವಸೆ ಇಲ್ಲದಂತ ಜೀವನ, ಆತ್ಮಹತ್ಯೆಗಳು ಜಾಸ್ತಿ ಆಗಿದ್ದಾವೆ ಅನ್ನುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಭರವಸೆ ಇಲ್ಲದಿದ್ದರೆ ಅನ್ನ ಆಹಾರ ಇಲ್ಲದೆ ಇದ್ರೂ ಕೂಡ ಜೀವಿಸಬಹುದು. ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡ್ರೆ ಒಂದು ನಿಮಿಷನೂ ಕೂಡ ಜೀವಿಸುವುದಕ್ಕಾಗೋದಿಲ್ಲ. ತುಂಬ ಜನ ನನಗೆ ಹೇಳೋದಿದೆ, ಅವರಿಗೆ ಬೇಕಾದಷ್ಟು ಸಿರಿತನ ಇತ್ತು, ಕೂತು ತಿಂದರೆ 100 ವರ್ಷಕ್ಕಾಗುವಷ್ಟು ಸಂಪತ್ತಿತ್ತು, ಅವ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ, ಅವ ಯಾಕೆ ಓಡಿ ಹೋದ, ಅವ ಯಾಕೆ ಹಗ್ಗ ತಕೊಂಡ. ಆತ್ಮೀಯರ ಜೀವನದಲ್ಲಿ ಯಾವಾಗ ಭರವಸೆಯನ್ನ ಕಳ್ಕೊಳ್ತೀವಿ ಆವಾಗ ಜೀವನದಲ್ಲಿ ಏನೂ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮಗೆ ಬೇಕಾದಂಥ ಪ್ರಬಲವಾದ ಅಸ್ತ್ರ ಭರವಸೆ. ಈ ಭರವಸೆಯನ್ನ ನಾವು ಎಲ್ಲಿಡಬೇಕು? ಯಾಕಂದರೆ ಇವತ್ತು 2 ಜೂಬ್ಲಿಗಳನ್ನು ನಾವು ಆಚರಣೆ ಮಾಡ್ತೀವಿ. ಪ್ರಭು ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದು 2025 ವರ್ಷಗಳ ಜೂಬ್ಲಿ ಮತ್ತು ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರನ್ನ ಸಂತ ಪಟ್ಟಕ್ಕೆ ಏರಿಸಿ 100 ವರ್ಷಗಳು ಸಲ್ಲುತ್ತವೆ. ಹಾಗಾದರೆ ಈ ಕಿರಿಯ ಪುಷ್ಪ ಸಂತ ತೆರೇಸಮ್ಮ ಮಾಡಿದ ಕೆಲಸವಾದರೂ ಏನು ದೊಡ್ಡ ಕೆಲಸವನ್ನ ಮಾಡಿಲ್ಲ, ನಮಗಿಂತಲೂ ಕನಿಷ್ಠ ಮಟ್ಟದ ಕೆಲಸ. ಅಂದ್ರೆ ಯಾರನ್ನು ಆಕೆ ಸಂಧಿಸಿಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಈ ಶತಮಾನದ ಮಹಾನ್ ಸಂತರಾಗಿದ್ದಾರೆ. ಅವರು ಜೀವಂತ ದೇವರ ವಾಕ್ಯವಾಗಿದ್ದಾರೆ, ಕಿರಿಯ ಪುಷ್ಪ ಸಂತ ತೆರೇಸಮ್ಮ. ಯಾಕೆ? ಅವರು ತೆಗೆದಂಥ ಪುಟ್ಟ ಪುಟ್ಟ ಹೆಜ್ಜೆಗಳು, ಅವರು ಮಾಡಿದಂಥ ಪುಟ್ಟ ಪ್ರಾರ್ಥನೆಗಳನ್ನು ಪ್ರಾಮಾಣಿಕವಾಗಿ ಮಾಡಿದರು. ದೇವರ ಜೊತೆ ಪ್ರಾಮಾಣಿಕವಾಗಿ ತನ್ನ ಸಾಂಗತ್ಯವನ್ನ ಅವರು ಬೆಳೆಸಿದರು. ದೇವರ ವಾಕ್ಯವನ್ನ ಅವರು ಪ್ರೀತಿ ಮಾಡಿದರು. ಅನ್ನುವಾಗ ಆತ್ಮೀಯರೇ, ಇಂಥ ಪುಟ್ಟ ಹೆಜ್ಜೆಗಳನ್ನು ನಾವು ಇಡುವುದರ ಮೂಲಕ ನಾವು ಪ್ರಭುವಿನ ಕೃಪೆಗೆ ಪಾತ್ರರಾಗುವುದಕ್ಕೆ ಈ ಜೂಬ್ಲಿ ವರ್ಷ ಮತ್ತು ಈ ಪುಣ್ಯ ಕ್ಷೇತ್ರ ನಮಗೆ ಇವತ್ತು ಕರೆಯನ್ನು ಕೊಡುತ್ತದೆ. ಹಾಗಾದರೆ ಆತ್ಮೀಯರೇ, ಭರವಸೆ ಯಾಕೆ ಇಡಬೇಕು? ಈಗ ಉದಾಹರಣೆಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲಾದರೂ ಕೂಡ ಕಾಂಜಿ ಪೀಂಜಿಗಳ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಪಾರ್ಟ್ನರ್ಶಿಪ್ ತಗೊಳ್ತೀರಾ? ಇಲ್ಲ, ಮೊದಲು ಯೋಚನೆ ಮಾಡ್ತೀರಿ, ಇವನ ಜೊತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಲಾಭ ಬರ್ಬೋದಾ ಅಥವಾ ಟೊಪ್ಪಿ ಸಿಗಬಹುದಾ? ಎಲ್ಲ ಆಲೋಚನೆ ಮಾಡಿದ ಮೇಲೆ ಅವರ ಮೇಲೆ ನಮಗೆ ಭರವಸೆ ಇದ್ದರೆ ಮುಂದುವರಿತೀವಿ, ಹೌದಾ? ಉದಾಹರಣೆಗೆ ನಿಮ್ಮ ಪಕ್ಕದ ಮನೆಗೆ ಯಾರಾದರೂ ಹೊಸ ಒಂದು ಕುಟುಂಬ ಮನೆಗೆ ಬಾಡಿಗೆ ಮನೆಗೆ ಬಂದ ಕೂಡಲೇ ನಿಮ್ಮ ಮನೆ ಬೀಗದ ಕೈ ಅವರಿಗೆ ಕೊಡ್ತೀರಾ? ಅಯ್ಯೋ ದೇವ, 4 ದಿವಸ ನೋಡಕ್ಕಿದೆ, ತದನಂತರ ಒಂದು ಮಧ್ಯಾಹ್ನದ ಟೈಮಿಗೆ 11, 12 ಆಗುವಾಗ ಅವರು ಅಂಗಳದಲ್ಲಿರ್ತಾರೆ, ನೀವು ಅಂಗಳದಲ್ಲಿರ್ತೀರ. ಸ್ಮೈಲ್ ಎಕ್ಸ್ಚೇಂಜ್ ಆಗುತ್ತೆ. ತದನಂತರ ನೆಕ್ಸ್ಟ್ ಟಾಪಿಕ್ ಯಾವುದು? ಮಧ್ಯಾಹ್ನಕ್ಕೆ ಏನು ಮಾಡಿದ್ರ? ಮಧ್ಯಾಹ್ನಕ್ಕೆ ಅಯ್ಯೋ ಏನಿದೆ ರೀ, ಮೀನು ತಿಂದು 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 ಸುಸ್ತಾಯಿತು, ಬಸಳೆ ಇತ್ತು ಅದನ್ನೇ ಮಾಡ್ಕೊಂಡೆ. ಅಯ್ಯೋ ನಮ್ಮಲ್ಲೂ ಎಲ್ಲಿದೆ ತೊಂಡೆಕಾಯಿ ಇತ್ತು 4 ಅದನ್ನೇ ಸಾರು ಮಾಡಿದೆ. ನಮ್ಮ ಮನೆಯವರಿಗೆ ತೊಂಡೆಕಾಯಿ ಅಂದರೆ ಆಗಲ್ಲ ನೋಡಿ. ಅಲ್ಲಿವರೆಗೆ ಭರವಸೆ ಇಲ್ಲ ನಮಗೆ, ದೂರದಿಂದ ಮಾತಾಡ್ತೀವಿ, ತದನಂತರ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವರ ಮನೆಗೆ ಹೋಗ್ತೀವಿ. ಹೀಗೆ ಭರವಸೆ ಜಾಸ್ತಿ ಆದಮೇಲೆ ಎಲ್ಲೋ ಹೋಗಕ್ಕಿರತ್ತೆ, ಹಿಂದಿನ ಬಾಗಿಲಿಗೂ ಬೀಗ ಹಾಕ್ತೀವಿ, ಮುಂದಿನ ಬಾಗಿಲಿಗೂ ಬೀಗ ಹಾಕಿ ಸೊಂಟದಲ್ಲಿ ಬೀಗದ ಕೈಯನ್ನಿಟ್ಟು ಪಕ್ಕದ ಮನೆಯವರೆಗೆ ಹೇಳ್ತೀವಿ, ಮನೆಯನ್ನು ಸ್ವಲ್ಪ ನೋಡಿ ಆಯ್ತಾ. ಬೀಗದ ಕೈ ನಮ್ಮ ಹತ್ರ ಇದೆ, ಅವ್ರೇನು ನೋಡೋದು? ಯಾಕಂದ್ರೆ ಇನ್ನೂ ಭರವಸೆ ಇಲ್ಲ ಅವರ ಮೇಲೆ. ತದನಂತರ ನಮ್ಮ ವಸ್ತುಗಳು ಏನಾಗಿಲ್ಲ, ಅವರ ಮನೆ ವಸ್ತುಗಳು ಏನಾಗಿಲ್ಲ, ಅವರು ಬರ್ತಾರೆ ಹೋಗ್ತಾರೆ ಅಂದಮೇಲೆ ಬೀಗ ಹಾಕಿ ಬೀಗದ ಕೈ, ಮನೆಯವರು 12 ಗಂಟೆಗೆ ಬರ್ತಾರೆ, ಬೀಗದ ಕೈಯನ್ನು ಅವರಿಗೆ ಕೊಡಿ. ನೋಡಿ, ಇಷ್ಟು ಭರವಸೆ ಬಂದ ಮೇಲೆ ಹಾಗಾದರೆ ನಾವು ದೇವರಲ್ಲಿ ಯಾಕೆ ಭರವಸೆ ಇಡಬೇಕು? ಈಗ ಒಬ್ಬ ವ್ಯಕ್ತಿಯಲ್ಲಿ ಭರವಸೆ ಇಡಬೇಕು ಅಂತ ಹೇಳಿದ್ರೆ ನಮಗೆ ಇಂಥ ಒಂದು ಕ್ರೈಟೀರಿಯಾ ಇದ್ದಾಗ ಮಾತ್ರ ಭರವಸೆ ಇಡ್ತೀವಿ. ದೇವರಲ್ಲಿ ನಾವು ಯಾಕೆ ಭರವಸೆ ಇಡಬೇಕು? ಅದಕ್ಕಿದೆ 6 ಮುಖ್ಯ ಕಾರಣಗಳು. ಮೊದಲನೇ ಕಾರಣ, ದೇವರು ಯಾವತ್ತೂ ಬದಲಾಗುವುದಿಲ್ಲ. ದೇವರು ಬದಲಾಗುವುದಿಲ್ಲ.
ನಿನ್ನ ಹೆಸರು ಅವರಿಗೆ ತಿಳಿದಿದೆ, ಆದ್ದರಿಂದ ಅವರಲ್ಲಿ ನಾವು ಭರವಸೆ ಇಡಬೇಕು. ಯು ಹ್ಯಾವ್ ಟು ಟ್ರಸ್ಟ್ ಗಾಡ್ ಬಿಕಾಸ್ ಆಫ್ ದಿಸ್. ಅವರು ಬದಲಾಗುವುದಿಲ್ಲ. ನಮ್ಮ ಅಣ್ಣ ಬದಲಾಗ್ತಾರೆ, ಹೌದಲ್ವಾ? ಅಣ್ಣ ಮದುವೆ ಆಗೋವರೆಗೆ ಚೆನ್ನಾಗಿರ್ತಾರೆ, ಮದುವೆ ಆದಮೇಲೆ ಅತ್ತಿಗೆ ಬಂದ ಮೇಲೆ ಫುಲ್ಲು ಚೇಂಜ್. ದೂರ ಮಾತ್ರ ಅತ್ತಿಗೆಗೆ, ಹೌದಾ? ತೋ ಕಾಜರ್ ಜೌಂಚು ಬೈಲೆ ಬೊರ್ರ ಅಲ್ಲೋ ಯಮಾಗಿರ್ ಮೇಲೋದು ಪ್ರೈಸ್ ದ ಲಾರ್ಡ್. ತಾಣೆ 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 ಶಿಕೈಲಂ ಪೂರ. ಪ್ರೈಸ್ ದ ಲಾರ್ಡ್. ಬದಲಾಗ್ತಾರೆ, ಜನ ಬದಲಾಗ್ತಾರೆ. ನಾವು ಕೂಡ ಒಂದು ರೀತಿಯಲ್ಲಿ ಇದ್ದಿರ್ತೀವಿ, ಈಗ ಇನ್ನೊಂದು ರೀತಿಯಲ್ಲಿ ಇರ್ತೀವಿ, ಬದಲಾಗ್ತೀವಿ. ಬದಲಾವಣೆ ಸಹಜ. ಆದರೆ ದೇವರು ಬದಲಾಗುವುದಿಲ್ಲ. ದೇವರ ವಾಕ್ಯ ನಮಗೆ ಹೇಳುತ್ತೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ 8ನೇ ವಾಕ್ಯ. ದೇವರು ಅಂದು ಇದ್ದಾಗೆ ಇಂದು ಮುಂದೆಯೂ ಅವರಾಗೇ ಇರ್ತಾರೆ, ಅವರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಯಾಕೋಬನು ಬರೆದ ಪತ್ರ ಅಧ್ಯಾಯ 1 ವಾಕ್ಯ 17, ಅವರಲ್ಲಿ ಯಾವ ಚಂಚಲತೆಯ ಮಬ್ಬು ಮಸುಕು ಇರುವುದಿಲ್ಲ. ಅವರಿಗೆ ನಿನ್ನ ಹೆಸರು ತಿಳಿದಿದೆ. ಅದರಿಂದ ನಾವು ಹೇಳ್ತೀವಲ್ವ, ನಮಗೆ ಅವಾಗ ಗೊತ್ತು ಇವಾಗ ಗೊತ್ತು ಅಂತ. ಯಾಕೆಂದ್ರೆ ಹೆಸರು ಗೊತ್ತಿದೆ ಅಂದರೆ ಅವರ ಬಗ್ಗೆ ನಮಗೆ ಏನೋ ತಿಳಿದಿದೆ, ಹೌದಾ? ಇಲ್ಲಿ ಈಗ ಫಾದರ್ ರೋಮನ್ ಅಂದ ಕೂಡಲೇ ಕೆಲವರ ಕಿವಿ ನೆಟ್ಟಗಾಯ್ತು. ಇವರೇನಾ? ಕೆಲವರು ಬಂದು ಹೇಳಿದರು ನನಗೆ, ಫಾದರ್ ನಿಮ್ಮನ್ನೇ ಇಲ್ಲಿವರೆಗೆ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೀವಿ, ಇವತ್ತು ಜೀವಂತ ನೋಡಿದೆವು. ಯೂಟ್ಯೂಬಲ್ಲಿ ಸತ್ತಾಂಗಿತ್ತು, ಈಗ ಜೀವಂತ ನೋಡಿದೆವು. ಅಂದರೆ ಹೆಸರು ಗೊತ್ತಿದೆ ಅಂದರೆ ಏನೋ ಗೊತ್ತಿದೆ ಅಂತ ಅರ್ಥ. ಅಂದರೆ ದೇವರಿಗೆ ನಿಮ್ಮ ಹೆಸರು ತಿಳಿದಿದೆ ಅಂದರೆ ನಿಮ್ಮ ಆದಿ ಅಂತ್ಯ ಎಲ್ಲವೂ ತಿಳಿದಿರುವಂಥ ದೇವರವರಾಗಿದ್ದಾರೆ. ನೀವು ಮುಂದೆ ಏನು ಮಾಡ್ತೀರಿ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ. ಆದ್ದರಿಂದ ಅವರಲ್ಲಿ ನಾವು ಭರವಸೆ ಇಡಬೇಕು. ಎರಡನೆಯದು, ಅವರೆಂದಿಗೂ ಸುಳ್ಳು ಹೇಳುವವರಲ್ಲ. ಸುಳ್ಳು ಹೇಳುವವರಲ್ಲ. ನಿನ್ನ ವಿಚಾರವಾಗಿ ಯಾವಾಗಲೂ ಚಿಂತಿಸುತ್ತಾರೆ. ಮನುಷ್ಯ ಸುಳ್ಳು ಹೇಳ್ತಾನೆ, ಹೌದಾ? ನಿಮ್ಮ ಪಕ್ಕದಲ್ಲಿದ್ದ ಹೆಂಡ್ತಿನೂ ನಿಮಗೆ ಕೆಲವೊಮ್ಮೆ ಯಾವುದಾವುದು ಹೇಳದಿದ್ರೆ ಆಗಲ್ಲ, ಯಾಕಂದರೆ ಕೊಡೋದಿಲ್ಲ ಅಲ್ವಾ? ಹೇಳಲೇಬೇಕಾಗತ್ತೆ, ಕೆಲವೊಮ್ಮೆ ಸುಳ್ಳು ಹೇಳಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು, ಗರ್ಜಿಯಕ್ಕೆ ಪೊಟಿ ಮಾರ್ಜ ಮುಂಟಾತ ಥೋಡೆ ಪೊಟಿ ಮೊರ್ಜೆಗೆ ಪೊಟಿ ಮಾರ್ತಾತ್ ಗರ್ಜಿಯಕ್ಕೆ ಮಾತ್ರ ಓಯ್. ಅದರಿಂದ ಆದರೆ ದೇವರು ಸುಳ್ಳು ಹೇಳುವವರಲ್ಲ. ಯಾಕಂದರೆ ಸಂಖ್ಯಾಕಾಂಡ ಅಧ್ಯಾಯ 23 ವಾಕ್ಯ 19, ಮನುಷ್ಯನಂತೆ ದೇವರು 2 ನಾಲಿಗೆಯವರಲ್ಲ. ಅವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಮೂರನೇದ್ದು, ನಾವು ದೇವರಲ್ಲಿ ಯಾಕೆ ಭರವಸೆ ಇಡಬೇಕು ಅಂದರೆ, ಯುದ್ಧ ನಿಮ್ಮದಲ್ಲ, ಯುದ್ಧ ದೇವರದ್ದು. ದೇವರು ಹೇಳ್ತಾರೆ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು. ತುಂಬ ಜನ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟವರು ಈ ರಿಟ್ರೀಟ್ ಟೈಮಲ್ಲಿ ಬಂದು ನನಗೆ ಹೇಳುವಂಥದ್ದು, ಫಾದರ್ ಏನೋ ಗೊತ್ತಿಲ್ಲ, ನಾನು ನಂಬಲ್ಲ, ಆದರೂ ಕೂಡ ನಿಮ್ಮ ಹತ್ರ ಹೇಳೋಣ ಅಂತ ನಮ್ಮ ಮನೆಯಲ್ಲಿ ಏನೋ ಮಾಡಿ ಹಾಕಿರಬೇಕು ಫಾದರ್. आमच्या घरा कालिंगी कर्ण गलाम फादर नातल्यार 20 वर्सांचो पेटो मेलो म्हळ्यार आनी मागीर ताणें केदाळा मोरोचे. ಯಾಕಂದರೆ ನಮಗೆ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇದ್ರೂ ಕೂಡ ಈ ಮಾಟ ಮಂತ್ರ ಯಂತ್ರ ತಂತ್ರದ ಮೇಲೆ ನಂಬಿಕೆ ಇನ್ನೂ ಹೋಗಿಲ್ಲ. ಆದರೆ ದೇವರು ಹೇಳ್ತಾರೆ, ಕ್ರೈಸ್ತರಾದವರಿಗೆ ಯಾವ ಮಾಟ ಮಂತ್ರ ತಂತ್ರನೂ ಕೂಡ ತಾಗುವುದಿಲ್ಲ. ನಾನು ಯುದ್ಧ ಮಾಡ್ತೀನಿ ನಿಮ್ಮ ಪರವಾಗಿ. ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು. ಅದರಿಂದ ನಾವು ದೇವರಲ್ಲಿ ಭರವಸೆ ಇಡಬೇಕು. ನಾಲ್ಕನೇದ್ದು, ದೇವರು ಒದಗಿಸುತ್ತಾರೆ. ದೇವುದೀತ ಕೊಡ್ತಾರೋ ಇಲ್ವೋ? ದೇವರು ಕೊಟ್ಟಿದ್ದಾರೋ ಇಲ್ವೋ? ಇಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಕೂತವರು ಒಂದು 25 ವರ್ಷಗಳ ಹಿಂದೆ ನಿಮ್ಮ ಮನೆ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ನೋಡಿ, ಇವತ್ತು ಯೋಚನೆ ಮಾಡಿ ನೋಡಿ, ದೇವರು ಕೊಟ್ಟಿದ್ದಾರೋ ಇಲ್ವೋ? ಬಾಡಿಗೆ ಮನೆಯಲ್ಲಿದ್ದಂಥ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಸ್ವಂತ ಮನೆಯಲ್ಲಿ ನೆಲೆಯಾಗಿಲ್ಲ? ಒಂದು ಕೆಲಸ ಇಲ್ಲದೆ ಇರುವಂಥವರು, ನಿಮ್ಮ 5 ಮಕ್ಕಳಿಗೆ ಇವತ್ತು ಒಳ್ಳೆ ಕೆಲಸ ಸಿಕ್ಕಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿಲ್ವಾ? ನೀವು ಎಲ್ಲೋ ಒಂದು ಕಡೆ ಹುಟ್ಟಿದಂಥ ಮನೆಯ ಪರಿಸ್ಥಿತಿಯನ್ನು ನೋಡಿದಾಗ ಇವತ್ತು ಈ ಸ್ಥಿತಿಯಲ್ಲಿ ಇರ್ತೀರಿ ಅಂತ ನೀವು ಆಲೋಚನೆ ಮಾಡಿದ್ದಿದ್ದೇನಾ? ಇಲ್ಲ, ದೇವರು ಒದಗಿಸ್ತಾರೆ, ತಕ್ಕ ಸಮಯದಲ್ಲಿ ಒದಗಿಸ್ತಾರೆ. ಆದ್ದರಿಂದ ನಾವು ಭರವಸೆ ಇಡಬೇಕು. ನಮ್ಮ ದೇವರಲ್ಲಿಟ್ಟಂಥ ಭರವಸೆ ನಮ್ಮನ್ನು ಯಾವತ್ತೂ ನಿರಾಶೆ ಮಾಡುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ತಿಳಿಸಲಾಗಿದೆ, ನೀವು ದೇವರಲ್ಲಿ ಇಡುವಂಥ ಭರವಸೆ ನಿಮ್ಮನ್ನು ಯಾವತ್ತೂ ನಿರಾಶೆ ಮಾಡುವುದಿಲ್ಲ. ನೆಕ್ಸ್ಟ್,
ನಿಮ್ಮ ಬಗ್ಗೆ ಅವರಿಗೆ ಒಂದು ಯೋಜನೆ ಇದ್ದೇ ಇದೆ. ನಿಮ್ಮ ಬಗ್ಗೆ ಅವರಿಗೆ ಯೋಜನೆ ಇದೆ. ಇವತ್ತು ನೀವು ಆಲೋಚನೆ ಮಾಡ್ಬೋದು, ದೇವರು ನನ್ನ ಬಗ್ಗೆ ಎಷ್ಟು ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆ ಇಲ್ಲದಿದ್ದರೆ ನೀವು ಇವತ್ತು ಈ ಸ್ಥಿತಿಗೆ ಬರ್ತಾನೆ ಇರಲಿಲ್ಲ, ಈ ಪುಣ್ಯ ಸ್ಥಳದಲ್ಲಿ ಬಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾನೂ ಇರಲಿಲ್ಲ. ದೇವರಿಗೆ ಒಂದು ಯೋಜನೆ ಇದೆ. ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. 6ನೇ ವಿಷಯ, ನಾವು ದೇವರಲ್ಲಿ ಭರವಸೆ ಯಾಕೆ ಇಡಬೇಕು ಅಂದರೆ ಅವರು ನಮ್ಮ ಜೊತೆ ದಿನ ಇರ್ತಾರೆ. ನಾವು ನಂಬಿದವರು ನಮ್ಮನ್ನು ಬಿಟ್ಟು ಹೋಗಬಹುದು. ನಾವು ಯಾರನ್ನ ಗಾಢವಾಗಿ ಪ್ರೀತಿಸ್ತೇವೋ ಅವರು ನಮಗೆ ಮೋಸ ಮಾಡಬಹುದು. ಆದರೆ ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿದಂಥ ಮಕ್ಕಳು ಕೂಡ ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ದೇವರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಆದರೆ ಇವತ್ತು ನಮ್ಮ ನಂಬಿಕೆ ಯಾವುದು? ನಮ್ಮ ನಂಬಿಕೆ ಫೇಸ್ಬುಕ್, ನಮ್ಮ ನಂಬಿಕೆ ಇನ್ಸ್ಟಾಗ್ರಾಮ್, ನಮ್ಮ ನಂಬಿಕೆ ಟ್ವಿಟರ್, ನಮ್ಮ ನಂಬಿಕೆ ವಾಟ್ಸಪ್. ಇವತ್ತು ಎಷ್ಟೋ ಜನ ಯುವಕರು ಈಗ ಮೊದಲೆಲ್ಲ ಮನೆಗೆ ಬಂದಾಗ ಪರಸ್ಪರ ಮಾತಾಡ್ತಾ ಇದ್ರು, ಹೌದಾ? ಚಿಕ್ಕಪ್ಪ ಹೇಗಿದ್ದೀರಾ, ದೊಡ್ಡಪ್ಪ ಹೇಗಿದ್ದೀರಾ, ಮೌಶಿ ಕಶಿ ಹಸಾಯ್, ಬಪ್ಪು ಕಶಿ ಹಸಾಯ್, ಅತ್ತಂ ಬಪ್ಪು ಮೌಶಿ ಮುಣ್ಣ ಪೂರ ಆಂಟಿ ಅಂಕಲ್. ಕೊಣಾಕಿ ಗೊತ್ತು ನಾ ಕೋಣುಮಣು, ಯಾರಿಗೂ ಯಾರ ಪರಿಚಯನೂ ಇಲ್ಲ. ಯಾಕಂದರೆ ಇವರು ಮನೆಗೆ ಬರ್ತಾರೆ ಅಷ್ಟೂ ದೂರದಿಂದ, 200 ಕಿಲೋಮೀಟರಿಂದ ದೂರ ಮನೆಗೆ ಬಂದು ಕೇಳೋದೇನು? ಮೊದಲೆಲ್ಲ ಮನೆಗೆ ಬಂದಂಥ ಅತಿಥಿಗಳು ಗ್ಲಾಸ್ ಊದ ಹಾಕದಿ ಅಂತ ಕೇಳ್ತಾ ಇದ್ರು, ಒಂದು ಗ್ಲಾಸ್ ನೀರು ಕೊಡಿ, ಏನಾದರೂ ತಿನ್ನಕ್ಕೆ ಕೊಡಿ. ಈಗ ಇಲ್ಲ, ಈಗ ಬಂದವರೇ ಈ ಮೊಬೈಲ್ ಚಾರ್ಜರ್ ಆಗಿ, ಈ ಮೊಬೈಲಿನ ಚಾರ್ಜರ್ ಇದೆನಾ? ಯಾಕಂದರೆ ಅವರಿಗೆ ಭರವಸೆ ಅವರ ಮೊಬೈಲ್ ಮೇಲೆ, ನೆಂಟರಿಷ್ಟರ ಮೇಲೆ ಇಲ್ಲ, ಕುಟುಂಬಸ್ಥರ ಮೇಲೆ ಇಲ್ಲ. ಯಾವಾಗಲೂ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಎಂಥ ಮದುವೆ ಇರಲಿ, ಎಂಥ ಎಂಗೇಜ್ಮೆಂಟ್ ಇರಲಿ, ಇವ್ರದ್ದು ಉಜ್ಜೋದೆ ಅದು. ಒಂದು ಮೂಲೆಯಲ್ಲಿ ಕೂತರು ಉಜ್ಜಿದ್ರು, ಅಲ್ಲಿ ಏನೇ ಫಂಕ್ಷನ್ ಆದರೂ ಇವರಿಲ್ಲ, ಕುಟುಂಬದ ಜೊತೆಗೆ ಇವರು ಇಲ್ಲ. ಯಾಕಂದರೆ ಇವರ ಭರವಸೆ ಇದೆ. ಅದರಿಂದ ಧ್ಯಾನಕ್ಕೆ ಅಂತ ಬಂದಂಥ ಯುವಕ ಧ್ಯಾನಕ್ಕೆ ಬಂದಿದ್ದಲ್ಲ, ನನ್ನ ಹತ್ರ ಕ್ವಶನ್ ಕೇಳಕ್ಕೆ ಬಂದಂಥ ಯುವಕ ಬಂದದ್ದೇ ಕೇಳಿದ, ಬೈಬಲ್ ವಿಚಾರ ಆತ ಕೇಳಲಿಲ್ಲ. ಫಾದರ್ ನೀವು ಇನ್ಸ್ಟಾಗ್ರಾಮಲ್ಲಿದ್ದೀರಾ ಅಂದ. ನನಗೆ ಕಿಲೋಗ್ರಾಮ್ ಮಾತ್ರ ಗೊತ್ತಿತ್ತು, ಇನ್ಸ್ಟಾಗ್ರಾಮ್ ಗೊತ್ತಿರಲಿಲ್ಲ. ಏನು ಇದು ಇನ್ಸ್ಟಾಗ್ರಾಮ್? ಅದು ಆ್ಯಪ್ ಫಾದರ್ ಅಂದ. ಯಾವುದು ಆ್ಯಪು? ಅದರಲ್ಲಿ ನನಗೆ 38,000 ಫಾಲೋವರ್ಸ್ ಇದ್ದಾರೆ ಫಾದರ್ ಅಂದ. ಭಾಳ ದೊಡ್ಡ ಮನುಷ್ಯ ಆಗಿರಬೇಕು ಇವ. ನಂತರ ಕೇಳಿದ, ಫಾದರ್ ನೀವು ಫೇಸ್ಬುಕ್ಕಲ್ಲಿದ್ದೀರಾ ಅಂದ. ನಾನು ಇದ್ದೀನಿ ಅಂದೆ. ಯಾವುದು ಐಡಿ ಅಂದ. ಐಡಿ ಇಲ್ಲ ಕಣ, ಇದು ಫೇಸ್, ಇದು ಬುಕ್ಕು ಅಂದೆ. ಅದು 2 ವಿಂಗಡಣೆ ಮಾಡೋಕ್ಕಾಗಲ್ಲ, ಫೇಸ್ಬುಕ್ ಒಂದೇ, ಅದು ಆ್ಯಪ್ ಅಂದ. 5,000 ಫ್ರೆಂಡ್ಸ್ ನನಗಿದ್ದಾರೆ ಅಂದ. ಓಕೆ, ನೀನು ವಾಟ್ಸಪ್ಪಲ್ಲಿದ್ದೀಯಾ ಅಂದ. ಮರ್ಯಾದೆ ಹೋಗಬಾರ್ದಂತ ವಾಟ್ಸಪ್ಪಲ್ಲಿದ್ದೀನಿ ಅಂದೆ. ವಾಟ್ಸಪ್ಪಲ್ಲಿದ್ದೀನಿ ಅಂದೆ. ಅದು ಗ್ರೂಪಲ್ಲಿದ್ದೀರಾ ಅಂದೆ. ಅಯ್ಯೋ ಧರ್ಮಸ್ಥಳ ಗ್ರೂಪಲ್ಲಿ ಇಲ್ಲ ಕಣ, ನಮಗೆ ಅದರಲ್ಲಿ ಸೇರಿಸಲ್ಲ ಅಂದೆ. ಅದು ಧರ್ಮಸ್ಥಳ ಗ್ರೂಪ್ ಅಲ್ಲ ಫಾದರ್, ವಾಟ್ಸಪ್ಪಲ್ಲಿ ಗ್ರೂಪ್ ಇರುತ್ತೆ, ಅದರಲ್ಲಿದ್ದೀರಾ? ಇಲ್ಲ, ನಾನು 4 ಗ್ರೂಪಿಗೆ ಎಡ್ಮಿನ್ ಅಂದ. 2,000 ಹತ್ತತ್ರ 43,000 ಜನ ಇವನನ್ನು ಫಾಲೋ ಮಾಡ್ತಾ ಇದ್ದಾರಂತೆ. ಇವ ಎಲ್ಲಿ ಹೋದರೂ ಅವರ ಹಿಂದೆ ಫಾಲೋ ಮಾಡೋದು. ಅಷ್ಟು ಹೇಳಿ ಬೈಕ್ ಹಿಡ್ಕೊಂಡು ಹೋದ, ಧ್ಯಾನಕ್ಕಿಲ್ಲ. ಸಂಜೆಗೆ ನ್ಯೂಸು, ಆಕ್ಸಿಡೆಂಟ್ ಆಗಿದೆ ಅಂತೆ, ಬೈಕು, ಇವನ ಕಾಲು ಮುರಿದಿದೆ, ಆಸ್ಪತ್ರೆಯಲ್ಲಿದ್ದಾನೆ. ಧರ್ಮ ಕೇಂದ್ರದ ಗುರುಗಳು ನನಗೆ ಹೇಳಿದರು, ಫಾದರ್ ಬೆಳಿಗ್ಗೆ ಒಬ್ಬ ಯೂತ್ ಬಂದಿದ್ದಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ದ ನೋಡಿ, ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಸಂಜೆ ಸ್ವಲ್ಪ ನೋಡ್ಕೊಂಡು ಬರೋಣ. ನಾನು ಬರಲ್ಲ ಅಂದೆ. ಯಾಕೆ ಅಂದರು? ಫಾದರ್ ಅವ ಸಾಮಾನ್ಯ ವ್ಯಕ್ತಿ ಅಲ್ಲ, ದೊಡ್ಡ ಮನುಷ್ಯ ಅವನ ಇನ್ಸ್ಟಾಗ್ರಾಮಲ್ಲಿ 38,000, ಫೇಸ್ಬುಕ್ಕಲ್ಲಿ 5,000, ವಾಟ್ಸಪ್ಪಲ್ಲಿ 2,000, ಅದರಲ್ಲಿ ಅರ್ಧಕ್ಕರ್ಧ ಜನ ಇವನನ್ನು ನೋಡೋಕ್ಕೆ ಹಾಸ್ಪಿಟ್ಲಿಗೆ ಬಂದರೆ ನಾನು ಕಾಲಡಿಗೆ ಬಿದ್ದು ಅಲ್ಲೇ ನಾನು ಬರಲ್ಲ ಅಂದೆ. ನನಗೆ ಹಾಸ್ಪಿಟ್ಲು ಗೊತ್ತು, ಎಲ್ಲ ಗೊತ್ತು, ನೀವು ಬನ್ನಿ ಅಂದೆ. ಆಯಿತು ಫಾದರ್, ನೀವು ಮುಂದೆ ಹೋಗೋದಿದ್ರೆ ನಾನು ಹಿಂದೆ ಬರ್ತೀನಿ, ಬಿದ್ದರೆ ನೀವಲ್ಲ, ಸಾಯಿರಿ ಫಸ್ಟು, ನಾನು ಹಿಂದೆ ಓಡ್ತೀನಿ ಅಂದೆ. ಆದರೂ ಅವ್ರು ಕರ್ಕೊಂಡು ಬಂದರು. ನಮಗೆ ಹಾಸ್ಪಿಟ್ಲಿಗೆ ಕಾಲು ಇಡ್ತಾ ಇದ್ದಂತೆ ನನ್ನ ಎದೆ ಡಬ 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 ಅನಿಸ್ತು. ಯಾಕಂದರೆ ಯಾವಾಗ ಸಾಯ್ತೀನಿ ಅಂತ, ಯಾಕಂದರೆ ಅಷ್ಟು ಜನ ಬಂದರೆ ಅಂತ. ವಾರ್ಡಿಗೆ ಹೋಗಿ ನೋಡ್ತೀನಿ, 4 ನೊಣ ಮೇಲೆ ಓಡ್ತಾ ಇದೆ. ಅಮ್ಮ ಒಂದು ಟವೆಲ್ ಇಟ್ಕೊಂಡು ಹಿಂಗೆ ಗಾಳಿ ಹಾಕ್ತಾ ಇದ್ದಾರೆ. ಹೋಗಿ ಫಸ್ಟ್ ಕ್ವಶನ್ ಕೇಳಿದೆ, ಇನ್ಸ್ಟಾಗ್ರಾಮಿನವರು ಯಾರೂ ಬಂದಿಲ್ವಾ ಅಂದ. ಅಲ್ಲ ಫಾದರ್, ಕಾಲಿದ್ದು ಫೋಟೋ ಹಾಕಿದ್ದೀನಿ, ಎಲ್ಲ ಹಿಂಗೆ ಹಾಕಿದ್ದಾರೆ ಅಂದ.
ಆತ್ಮೀಯ ಯುವ ಜನರೇ, ಯಾರೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅಪಾರ ನಂಬಿಕೆಯನ್ನಿಟ್ಟವರೇ, ನಾಳೆ ನಿಮಗೆ ಏನಾದರೂ ಆದರೆ ನಿಮಗೆ ನೋಡಿಕೊಳ್ಳಕ್ಕೆ ಯಾವನು ಬರಲ್ಲ. ನಿಮ್ಮ ಮಮ್ಮಿನೇ ಬರಬೇಕು, ನಿಮ್ಮ ಅಪ್ಪನೇ ನಿಮ್ಮ ಜೊತೆಗಿರಬೇಕೇ ಹೊರತು, ಯಾಕಂದರೆ ಅವರ ಜೊತೆಗೆ ನಿಮಗೆ ಸಮಯ ಕಳೆಯೋಕ್ಕೆ ಇಲ್ಲ, ಅವರ ಮೇಲೆ ನಿಮಗೆ ಭರವಸೆ ಇಲ್ಲ. ನಿಮ್ಮ ಫ್ರೆಂಡ್ಸ್ ಮೇಲೆ ನೀವು ಚಾಟ್ ಮಾಡುವಂಥ, ನಿಮಗೆ ಚೀಟ್ ಮಾಡೋಕ್ಕೆ ರೆಡಿ ಆಗಿರುವಂಥ ಅವರ ಮೇಲೆ ನಿಮಗೆ ಭರವಸೆ ಇದೆ. ಅದರಿಂದ ಈ ಲೋಕದ ಮೇಲೆ ನಾವು ಭರವಸೆ ಇಟ್ಟಾಗ ಯಾವ ವಸ್ತುನು ಯಾವ ವ್ಯಕ್ತಿನೂ ನಮ್ಮ ಜೊತೆಗಿರೋದಿಲ್ಲ. ಕೊನೆಗೆ ನಮ್ಮ ಜೊತೆಗಿರುವಂಥದ್ದು ನಾವು ನಂಬಿರುವಂಥ ದೇವರೇ. ಆದ್ದರಿಂದ ಅವರ ಕಡೆಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ನಾವು ಮುಂದಕ್ಕೆ ಸಾಗಬೇಕು. ಹಾಗಾದರೆ ಈ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಾವು ಇಡಬೇಕಾದಂಥ 4 ಪುಟ್ಟ ಹೆಜ್ಜೆಗಳು. ಏಕೆಂದರೆ ನಮ್ಮ ದೇವರು ಚಿಕ್ಕ ದೇವರು, ಚಿಕ್ಕ ವಿಷಯಗಳ ದೊಡ್ಡ ದೇವರು. ಯಾಕಂದರೆ ಅವರೇನೋ ದೊಡ್ಡ ಅರಮನೆಯಲ್ಲಿ ಜನಿಸಿಲ್ಲ, ಅವರು ಜನಿಸಿದ್ದು ಗೋದಲಿಯಲ್ಲಿ, ಅವರು ಜನಿಸಿದ್ದು ಹೇಳ ಹೆಸರಿಲ್ಲದ ಸಣ್ಣ ಊರಿನಲ್ಲಿ. ತದನಂತರ ಅವರು ಮಾತಾಡುವಾಗ ಉಪಯೋಗ ಮಾಡಿದ್ದು ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಮಾತಾಡಿಲ್ಲ. ಅವರು ಸಾಸಿವೆ ಕಾಳು, ಸಣ್ಣ ಒಂದು ಗಿಡ, ಅಂಜೂರದ ಮರ, ಹೀಗೆ ಸಣ್ಣ ಸಣ್ಣ ವಿಚಾರಗಳ, ಸಣ್ಣ ಕಥೆಗಳ ಮುಖಾಂತರ ಸ್ವರ್ಗ ಸಾಮ್ರಾಜ್ಯವನ್ನು ಅವರು ಪ್ರಕಟ ಮಾಡಿದರು. ಅವರ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕೆ ಗಣ ಪಂಡಿತರನ್ನು ಅವರು ಆಯ್ಕೆ ಮಾಡಿಲ್ಲ, ಮೀನುಗಾರ ಬೆಸ್ತರನ್ನು 12 ಮಂದಿಯನ್ನು ಅವರು ಆಯ್ಕೆ ಮಾಡಿದರು. ಅಂದರೆ ಆತ್ಮೀಯರೇ, ಅವರು ಅದ್ಭುತಗಳನ್ನು ಮಾಡುವಾಗಲೂ ಕೂಡ ದೊಡ್ಡ ತಮಟೆ ಹೊಡೆದು ಏನು ಅದ್ಭುತವನ್ನು ಮಾಡಿಲ್ಲ. ಕೇವಲ 5 ರೊಟ್ಟಿ 2 ಮೀನು ಹಿಡ್ಕೊಂಡು 5,000 ಜನ ಗಂಡಸರಿಗೆ ಊಟವನ್ನು ಬಡಿಸಿದ್ರು. ಅಂದರೆ ಹೆಂಗಸರಲ್ಲಿ ಇದ್ದಿಲ್ಲ ಅಂತಲ್ಲ, ಹೆಂಗಸರಲ್ಲಿದ್ದರು, ಅವರ ಲೆಕ್ಕಾಚಾರ ಇರಲಿಲ್ಲ ಅಷ್ಟೇ. ನೆಕ್ಸ್ಟ್, ಹೀಗಿರುವಾಗ ಈ ಚಿಕ್ಕ ದೇವರು ನಮಗೆ ನಾವು ಇಡುವಂಥ ಪುಟ್ಟ ಹೆಜ್ಜೆ, ಈ ಜೂಬ್ಲಿ ವರ್ಷದಲ್ಲಿ, ಈ ಮಹೋತ್ಸವದಲ್ಲಿ ನಾವು ಇಡಬೇಕಾದಂಥ ಪುಟ್ಟ ಹೆಜ್ಜೆ 4 ಸಣ್ಣ ಹೆಜ್ಜೆಗಳು. 1, ದೇವರ ಕಡೆಗೆ ಹಿಂತಿರುಗಿರಿ. ಇದು ಪುಟ್ಟ ಮೊದಲನೆಯ ಹೆಜ್ಜೆ. ದೇವರ ಕಡೆಗೆ ಹಿಂತಿರುಗಿರಿ. ನಮ್ಮ ಹೆಜ್ಜೆ ಆತ್ಮೀಯರೇ ತಪ್ಪಿ ಹೋಗಿದೆ. ಈಗ ನೀವು ಈ ಬಿಕರ್ನಕಟ್ಟೆ ಪುಣ್ಯಕ್ಷೇತ್ರಕ್ಕೆ ಬರೋ ಹೊಸತಾಗಿ ಬಂದಿದ್ದೀರಿ ಅಂದರೆ, ನಿಮಗೆ ದಾರಿ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಿ? ಗೂಗಲ್ ಮ್ಯಾಪ್ ಹಾಕ್ತೀರಿ, ಹೌದಾ? ಆ ಗೂಗಲ್ ಮ್ಯಾಪ್ ಈಗ ಡಿವೈಡರ್ ಅದು ಇದು ಬಂದು ನಿಮ್ಮನ್ನು ಆ ಕಡೆಗೆ ನಂತೂರಿಗೆ ತಗೊಂಡೋಗಿ, ಮತ್ತೆ ಆ ಕಡೆ ಪಂಪ್ವೆಲ್ ಸರ್ಕಲಿಗೆ ತಗೊಂಡೋಗಿ ಅಲ್ಲಿಂದ ಮತ್ತೆ ಹಿಂತಿರುಗಿ ಬನ್ನಿ ಅನ್ನತ್ತೆ, ಹೌದಾ? ವಾಪಸ್ ಬರಬೇಕು. ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ನೀವು ಎಷ್ಟು ಮುಂದೆ ಹೋಗಿದ್ದೀರೋ ಅಷ್ಟೇ ಹಿಂದೆ ಬರಬೇಕು. ಅದೇ ರೀತಿಯಲ್ಲಿ ನಾವು ಯಾರು ಪರ್ಫೆಕ್ಟ್ ಅಲ್ಲ, ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಯಾರೂ ಇಲ್ಲ, ಎಲ್ಲರೂ ಪಾಪಿಗಳೇ. ಆದ್ದರಿಂದ ನಮ್ಮ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತಪಟ್ಟು ದೇವರ ಹತ್ರ ಹಿಂತಿರುಗಬೇಕು. ಇದು ನಾವು ಮಾಡಬೇಕಾದ ಮೊದಲನೆಯ ಕೆಲಸ. 2ನೇದು, ಹಳೆ ವಿಚಾರಗಳಿದಾವಲ್ವಾ, ಹಳೆ ವಿಚಾರಗಳು ಅದನ್ನು ಮೇಲೆ ಅಟ್ಟಕ್ಕೆ ಹಾಕಿ ಇಡಬೇಡಿ, ಅದನ್ನು ಬಿಸಾಡಿ. ಹಳೆ ಕುಕ್ಕರು, ಹಳೆ ಗ್ಯಾಸ್ ಸ್ಟವ್ವು, ನಮ್ಮದು ಅಭ್ಯಾಸ ಇದೆ. ಈ ಹಳೆಯದು ಹ್ಯಾಂಡ್ಲ್ ಮುರಿದಿರುವ ಕುಕ್ಕರ್ ಏನು ಮಾಡೋದು? ಅಟ್ಟಕ್ಕೆ ಹಾಕಿಡೋದು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಷ್ಟೇ ಕೆಲವೊಮ್ಮೆ ಹ್ಯಾಂಡಲ್ ಮುರಿಯುತ್ತದೆ, ಗಂಡನ ಜೊತೆಗೋ ಇನ್ನು ಮಕ್ಕಳ ಜೊತೆಗೋ, ಅದನ್ನೆಲ್ಲ ಅಟ್ಟಕ್ಕೆ ಹಾಕಿಡ್ತೀವಿ. ಸಮಯ ಬಂದಾಗ ರಪ್ ಅಂತ ತೆಗೆದು ಬಿಸಾಡ್ತೀವಿ. ಮೊನ್ನೆ ನೀ ಹೇಳಿದ್ದು ಮರ್ತಿಲ್ಲ ನಾನು, ಮಗಗೀತೆ ವಿಸರ್ಬಡ್ಲೆ ಮುಂಚಿಂದ ಆಯಿತು. ಎಲ್ಲ ಹಳೆಯ ಲಗೇಜ್ ಏನಿದೆ ಗೊತ್ತಾ? ಲೆಸ್ ಲಗೇಜ್ ಕಂಫರ್ಟೇಬಲ್ ಜರ್ನಿ. ಹಳೇ ವಿಚಾರಗಳನ್ನು ಇಡಬೇಡಿ. ನಿಮ್ಮ ಮೊಬೈಲಲ್ಲೂ ಜಾಸ್ತಿ ಫೈಲ್ಗಳಿದ್ರೆ ಅದು ಹ್ಯಾಂಗ್ ಆಗುತ್ತೆ, ಹೌದಾ? ಅದೇ ರೀತಿಯಲ್ಲಿ ಕುಟುಂಬ ಜೀವನದಲ್ಲಿಯೂ ಕೂಡ ಹಳೇದು ಏನಿದೆ ಎಲ್ಲ ಡಿಲೀಟ್ ಮಾಡಿಬಿಡಿ. ಇದು ಜೂಬ್ಲಿ ಇಯರ್, ಸುಮ್ಮನೆ ಸಂಭ್ರಮ ಅಲ್ಲ. ಡಿಲೀಟ್ ಮಾಡೋಕ್ಕೆ ಯಾರ ಜೊತೆ ನೀವು ಮಾತಾಡೋಕ್ಕೆ ಪ್ರಯತ್ನಿಸಿ. ಹಳೆಯದು ಏನಾದರೂ ಇದ್ದರೆ ಎಲ್ಲ ಬಿಸಾಕಿ ಭರವಸೆಯಿಂದ ಮುಂದೆ ಒಳ್ಳೆಯದಾಗುತ್ತೆ ಅಂತ ಮುಂದೆ ಹೆಜ್ಜೆ ಇಡುವುದಕ್ಕೆ ಪ್ರಯತ್ನಿಸಿ. 3ನೇದ್ದು, ನೀವು ಕೈ ಜೋಡಿಸುತ್ತೀರಿ ಅಲ್ವಾ? ಅದಕ್ಕೆ ಪರ್ಫೆಕ್ಟ್ ಇದ್ರಿ, PhD ಮಾಡಿದ್ದೀರಿ ನೀವು ಕೈ ಜೋಡಿಸುವುದರಲ್ಲಿ. ಈಗ ಕೈ ಜೋಡಿಸಿದ ನಂತರ ಈ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಕೈ ಜೋಡಿಸಿ. ಪುಣ್ಯಕ್ಷೇತ್ರದಿಂದ ಹೊರಗಡೆ ಹೋಗುವಾಗ ಕೈ ಬಿಡಿಸಕ್ಕೆ ಪ್ರಯತ್ನ ಪಡಿ. ದೇವರಿಂದ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮ ಹತ್ರನೇ ನೀವು ಇಟ್ಕೊಳ್ಬೇಡಿ. ಉದಾಹರಣೆಗೆ
ಒಂದು ಸ್ಥಳದ ಮಹಿಮೆ ಪ್ರಕಟ ಆಗುವಂಥದ್ದು ಅಡ್ವರ್ಟೈಸ್ಮೆಂಟಿಂದ ಅಲ್ಲ. ಇಲ್ಲಿ ಬಂದ ಭಕ್ತಾದಿಗಳು ಹೊರಗಡೆ ಹೋಗಿ ಈ ಸ್ಥಳದ ಮಹಿಮೆಯನ್ನು ಯಾವಾಗ ಪ್ರಕಟಪಡಿಸ್ತಾರೆ ಆವಾಗ ಅದು ಮಹಿಮೆ ಬರುತ್ತೆ. ಓ, ಅವರಿಗೆ ಒಳ್ಳೆಯದಾಗಿದೆ ಅಂತ ನನಗೆ ಯಾಕೆ ಆಗೋದಿಲ್ಲ, ನಾನು ಬರ್ತೀನಿ. ಇನ್ನು ಕೆಲವರಿದ್ದಾರೆ, ನಾನು ಹೇಳಿದರೆ ಅವರಿಗೆ ಸಿಕ್ಕಿದ್ರೆ ಮತ್ತೆ ಬೇಡ, ನಾನು ಒಬ್ಬಳೇ ಹೋಗ್ತೀನಿ, ಬೇರೆಯವರು ಯಾರು ಬೇಡ. ಜೋಡಿಸಿದ ಕೈಗಳು ತೆರೆಯಲ್ಪಡಲಿ. ಯಾಕಂದರೆ ಸ್ವರ್ಗಕ್ಕೆ ಹೋಗಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಕೈ ಮೇಲೆ ಹಾಕಿ. ಸ್ವರ್ಗಕ್ಕೋಸಂಗೆ ಮೋಣ ಅಲ್ಲಿ ಅಥವಾ ಇರಗಲ್ಲ ತೊಡೆಯಂಗ ಅತ ಬೇಂದಿಸ್ಲೆ ಅವು ಬಿಕರ್ನ ಕಟ್ಟೆ ಓ ಸೊನೆ ತ ಮುಳ್ಳೆಂಪದಾರ ಆತ ಸರ್ಗ ಕಪ್ಪನೆಲೆ ಅರು ತುಮಿ ಗರ ಸಂಗೋಂಗ್ ನಾನೇ ಅವೆ. ಸ್ವರ್ಗಕ್ಕೆ ಹೋಗಕ್ಕೆ ಕಷ್ಟ ಏನೂ ಇಲ್ಲ, ಸ್ವರ್ಗಕ್ಕೆ ಹೋಗಕ್ಕೆ ಭಾಳ ಸುಲಭ. ಸ್ವರ್ಗಕ್ಕೆ 6 ಮೆಟ್ಲುಗಳು. ನೀವು ಜೋಡಿಸಿದ ಕೈಗಳು ಯಾವಾಗ ತೆರೀತೀರಾ ಆವಾಗ ಸ್ವರ್ಗಕ್ಕೆ ಪಯಣ ಆರಂಭ ಆಗುತ್ತೆ. ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ರಿ. ನಾನು ಬಾಯಾರಿದ್ದೆ, ನನಗೆ ಕುಡಿಯಲು ಕೊಟ್ರಿ. ನಾನು ಬಟ್ಟೆ ಬರೆ ಇಲ್ಲದೆ ಇದ್ದೆ, ನಾನು ಬಂದಿಯಲ್ಲಿದ್ದೆ, ರೋಗಿಯಾಗಿದ್ದೆ, ಒಂಟಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದ್ರಿ. ಏನು ಕಷ್ಟನ ನಮಗೆ ಇದು? ಸ್ವರ್ಗಕ್ಕೆ ಹೋಗೋಕ್ಕೆ ಏನು ಕಷ್ಟ ಇಲ್ಲ. ಇದು ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಹೆಜ್ಜೆಗಳು. ನಿಮ್ಮ ಜೋಡಿಸಿದ ಕೈಗಳು ಇತರರಿಗೋಸ್ಕರ ಈ ಜೂಬ್ಲಿ ವರ್ಷದಲ್ಲಿ ತೆರೆಯಲ್ಪಡಲಿ. ಸಂಸ್ಕಾರಗಳನ್ನು ಆಚರಿಸಿ ಸಂಭ್ರಮ ಮಾಡಬೇಡಿ. ಇವತ್ತು ಸಂಸ್ಕಾರಗಳು ಸಂಭ್ರಮ ಆಗಿಬಿಟ್ಟಿದ್ದಾವೆ. ಯಾಕೆಂದರೆ ದುಡ್ಡಿದ್ದವರು ಸಂಭ್ರಮಿಸ್ತಾರೆ, ದುಡ್ಡಿಲ್ಲದವರು ಆಚರಿಸ್ತಾರೆ. ಯಾಕೆಂದರೆ ಇವತ್ತು ಪರಮ ಪ್ರಸಾದ ಶರಾಬಿನಿಂದ ಕೊನೆಗೊಳ್ಳುತ್ತೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ನಮ್ಮ ಹತ್ರ ದುಡ್ಡಿದೆ, ನಾವು ಹಂಚ್ತೀವಿ. ಇದರಿಂದ ಆಗುವಂಥ ಕೆಟ್ಟ ಪರಿಣಾಮ ಏನು ಗೊತ್ತಾ? ಉದಾಹರಣೆಗೆ ನನಗೆ 2 ಕುಟುಂಬದವರು ಮೊನ್ನೆ ಹೇಳಿದರು, ಫಾದರ್, ನನ್ನ ಗಂಡನನ್ನು ಕುಡಿತ ಬಿಡಿಸಿ 20 ವರ್ಷದಿಂದ ಕಾಯ್ತಾ ಇದ್ದೆ. ನಾನು 20 ವರ್ಷದಿಂದ ಕಾಯ್ತಾ ಇದ್ದೆ. ಮೊನ್ನೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಪರಮ ಪ್ರಸಾದ ಇತ್ತು, ಅವರಿಗೆ ಓಪನ್ ಬಾರ್ ಇಟ್ರು ಫಾದರ್. ಅಲ್ಲಿ ನನ್ನ ಕಣ್ ತಪ್ಪಿಸಿ ನನ್ನ ಗಂಡ ಕುಡ್ದ. ಅಲ್ಲಿಂದ 1 ತಿಂಗಳಲ್ಲಿ ಡಮಾರ್ ಸತ್ತೇ ಹೋದ. ಯೋಚನೆ ಮಾಡಬೇಡಿ ಆತ್ಮೀಯರೇ, ಕೆಲವರು ಅಲ್ಲಿಂದ ಹೊರಗಡೆ ಬರೋದಕ್ಕೆ 10-20 ವರ್ಷಗಳ ಕಾಲ ಶ್ರಮ ಪಟ್ಟು ಅದನ್ನು ಬಿಟ್ಟು ಬರ್ತಾರೆ. ನೀವು ಫ್ರೀಯಾಗಿ ಅಲ್ಲಿ ಹಂಚುತ್ತೀರಿ ಅನ್ನುವಾಗ, ಫ್ರೀಯಾಗಿ ಸಿಗುವಾಗ ಇವತ್ತೊಂದು ಕುಡಿಯೋಣ. ಯಾಕಂದರೆ ವಿಷನೇ ಅದು. ಬಿಟ್ಟವನಿಗೆ ಅದು ಕಡು ವಿಷ ಆಗಿಬಿಡುತ್ತೆ, ಹಿಂದಕ್ಕೆ ಬರೋಕ್ಕಾಗಲ್ಲ. ನೋಡಿ, ಒಂದು ಸಂಸ್ಕಾರದ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತೀವಿ ಅಂದರೆ ಆಚರಣೆ ಮಾಡಬೇಕು ಸಂಸ್ಕಾರಗಳನ್ನು. ಸಂಭ್ರಮ ಅದು 2ನೇದು. ಸ್ವಲ್ಪ ಇರಬೇಕು, ಅತಿ ಆಗಬಾರದು. ಯಾಕಂದರೆ ಅಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಕಾಣಬೇಕು ಸಂಸ್ಕಾರಗಳಲ್ಲಿ ಅನ್ನುವಾಗ ಆತ್ಮೀಯರೇ, ಈ 4 ವಿಚಾರಗಳನ್ನು ಭರವಸೆಯಿಂದ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಮುಂದಕ್ಕೆ ಸಾಗಿದಾಗ ಕಿರಿಯ ಪುಷ್ಪ ತೆರೇಸಮ್ಮನವರಂತೆ ದೇವರಿಗೆ ಮೆಚ್ಚುಗೆಯಾಗುವ ವ್ಯಕ್ತಿಗಳು ನಾವು ಆಗ್ತೀವಿ. ಮಾತ್ರ ಅಲ್ಲ, ನಮ್ಮ ಮೂಲಕ ದೇವರು ಇತರರಿಗೆ ಪ್ರಕಟಪಡಿಸುವಂಥ ವ್ಯಕ್ತಿಗಳು ನಾವಾಗ್ತೀವಿ. ಆ ಒಂದು ವರದಾನ ನಮಗೆ ಸಿಗಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಈ ಪುಣ್ಯಕ್ಷೇತ್ರಕ್ಕೆ ನಾವು ಇಂದು ಬಂದಿರುವಾಗ ಖಾಲಿ ಕೈಯಲ್ಲಿ ನಾವೇನು ಬಂದಿಲ್ಲ. ಈ ಪುಣ್ಯಕ್ಷೇತ್ರಕ್ಕೆ ಬಂದು ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ವೇದನೆ, ನಮ್ಮ ಚಿಂತೆ, ನಮ್ಮ ಆತಂಕಗಳೆಲ್ಲವನ್ನು ಬಾಲಯೇಸುವಿನಲ್ಲಿ ಬರಿದು ಮಾಡುವುದಕ್ಕೆ ನಾವು ಬಂದಿದ್ದೇವೆ. ಬಾಲಯೇಸು ನಮಗೆ ಹೇಳುವಂಥ ಒಂದೇ ಒಂದು ಮಾತು, ನೀವು ನನ್ನನ್ನು ಎಷ್ಟು ಗೌರವಿಸುತ್ತೀರೋ ಅಷ್ಟು ಅಧಿಕವಾಗಿ ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತೀನಿ. ಈ ಪುಣ್ಯಕ್ಷೇತ್ರದಲ್ಲಿ ನಾವು ನಿಂತಿದ್ದೇವೆ. ನಮ್ಮ ಕೋರಿಕೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಭಕ್ತಿಪೂರ್ವಕವಾಗಿ ಈಗ ಪ್ರಭುವಿನ ಮುಂದೆ ನಾವು ಸಮರ್ಪಣೆ ಮಾಡೋಣ. ನಿಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯಾದ ದೇವರೇ, ಪವಿತ್ರ ಧರ್ಮಸಭೆಯ ಮುಂದಾಳತ್ವವನ್ನು ವಹಿಸಿರುವ ಪೋಪ್ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಸಕಲ ಯಾಜಕರು ಮತ್ತು ಧರ್ಮ ಭಗಿನಿಯರನ್ನು ನಿಮಗೆ ಸಮರ್ಪಿಸುತ್ತೇವೆ. ಅವರು ಭರವಸೆಯ ಹೆಜ್ಜೆಗಳನ್ನಿಡುತ್ತಾ ನಿಮ್ಮ ಮಂದೆಯನ್ನು ಮುನ್ನಡೆಸುವ
ಒಳ್ಳೆಯ ಕುರಿಗಾಹಿಗಳಾಗುವ ಕೃಪೆಯನ್ನು ನೀಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಯ ತಂದೆಯೇ, ಈ ಜುಬಿಲಿ ವರ್ಷ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಭರವಸೆಯ ಯಾತ್ರಿಕರಾಗಿ ನಾವು ಮುನ್ನಡೆಯುವಾಗ ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಎದೆಗುಂದದೆ ಎಲ್ಲವನ್ನೂ ತಾಳ್ಮೆಯಿಂದ ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಸ್ಥಿತಪ್ರಜ್ಞರಾಗಿ ಜೀವಿಸಿ ನಮಗೆ ಭರವಸೆಯ ವ್ಯಕ್ತಿಗಳಾಗಲು ನಿಮ್ಮ ಕೃಪೆಯನ್ನು ನೀಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯೇ, ನಮ್ಮ ರಾಜಕೀಯ ಮುಖಂಡರಿಗಾಗಿ ಪ್ರಾರ್ಥಿಸುತ್ತೇವೆ. ಸಂವಿಧಾನದ ಮೂಲ ತತ್ವಗಳನ್ನು ಎತ್ತಿಡಿದು ಸಮಾಜದ ಒಳಿತಿಗಾಗಿ ಯೋಜನೆಗಳನ್ನು ರೂಪಿಸಿ ಸರ್ವರ ಏಳಿಗೆಗಾಗಿ ದುಡಿಯಲು ಬೇಕಾದ ಕೃಪಾವರಗಳನ್ನು ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪವಿತ್ರ ಪಿತನೆ, ತನ್ನಲ್ಲಿದ್ದುದರಲ್ಲಿ ಉಳಿಸಿ ಬಾಲಯೇಸುವಿನ ಈ ಮಹೋತ್ಸವಕ್ಕೆ ಮತ್ತು ಈ ಹಬ್ಬ ಸಂಬಂಧಿ ಹಮ್ಮಿಕೊಂಡಿರುವ ಯೋಜನೆಗಳಿಗೆ ದಾನ ನೀಡಿದ ಎಲ್ಲ ದಾನಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಉದಾರ ಮನಸ್ಸನ್ನು ವೀಕ್ಷಿಸಿ ನೂರ್ಮಡಿ ಆಶೀರ್ವಾದಗಳನ್ನು ಸುರಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯೇ, ನಿಮ್ಮ ಪುತ್ರ ಯೇಸುಕ್ರಿಸ್ತರ ಸ್ಪರ್ಶವನ್ನಾಶಿಸಿ ಕಳೆದ 10 ದಿನಗಳಿಂದ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತಾದಿಗಳಿಗಾಗಿ ಮತ್ತು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸಿದ ಸರ್ವ ಸ್ವಯಂ ಸೇವಕರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಲೈಂಗಿಕ ಅಗತ್ಯತೆಗಳ ನಡುವೆ ಅವರ ಆಧ್ಯಾತ್ಮಿಕ ಆಶೋತ್ತರಗಳನ್ನು ನೆರವೇರಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರಗಳನ್ನು ಜೋಡಿಸೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮ ಜೋಡಿಸಲ್ಪಟ್ಟಂಥ ಕರಗಳು ತೆರೆಯಲ್ಪಡಲು ಈ ಪುಣ್ಯಕ್ಷೇತ್ರ 2 ಯೋಜನೆಗಳನ್ನು ಹಮ್ಮಿಕೊಂಡಿರುವಾಗ ಬಡವರಿಗೊಂದು ಮನೆ, 100 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಮಹಾನ್ ಯೋಜನೆ ಹಮ್ಮಿಕೊಂಡಿರುವಂಥ ಈ ಸಂದರ್ಭದಲ್ಲಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿರುವ ನಾವು ಕೂಡ ಅದರಲ್ಲಿ ಪಾಲುದಾರರಾಗಿ ಈ ಜೋಡಿಸಲ್ಪಟ್ಟಂಥ ಕೈಗಳು ತೆರೆಯಲ್ಪಡಲು ಆ ಪ್ರಭು ನಮಗೆ ಒಂದು ವಿಶೇಷ ಕರುಣೆ ಕೃಪೆಯನ್ನು ದಯಪಾಲಿಸಲಿ. ಅದೇ ರೀತಿಯಲ್ಲಿ ನಾವು ತಂದಿರುವಂಥ ಎಲ್ಲ ಕೋರಿಕೆ ಪ್ರಾರ್ಥನೆಗಳು ಪ್ರಭುವಿನ ಸನ್ನಿಧಾನದಲ್ಲಿ ಈಡೇರಲ್ಪಡಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಕೋರಿಕೆಗಳನ್ನು ಪ್ರಭುವಿನ ಕರಗಳಲ್ಲಿಟ್ಟು ಬೇಡುವವರಾಗೋಣ. ಕರುಣಾಳು ತಂದೆಯೇ, ನಮ್ಮ ಕೆಲವು ಪ್ರಾರ್ಥನೆಗಳನ್ನು ನಿಮ್ಮ ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡಿದ್ದೇವೆ. ನಿಮ್ಮ ಚಿತ್ತವಾದಲ್ಲಿ ಈ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ನಮ್ಮನ್ನು ಹರಸಿ ಆಶೀರ್ವದಿಸಬೇಕೆಂದು ನಿಮ್ಮ ಪುತ್ರರು ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಪ್ರೀತಿಯ ಕಾಣಿಕೆಗಳನ್ನು ಪ್ರಭು
ಆತ್ಮೀಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತ ದೇವರು ಅಂಗೀಕರಿಸುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ಪಿತನೇ, ಯೇಸುವಿನ ನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಯನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿ, ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವ ಅವರ ನಾಮದಲ್ಲಿ ನಾವು ಕೇಳುವುದೆಲ್ಲ ಪಡೆವೆಂಬ ಭರವಸೆ ನಮಗೀತೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ತಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮರ್ತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಹಾಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧರು. ಇಹ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನ ತೆಗೆದುಕೊಂಡು ಕೃತಜ್ಞತೆಯನ್ನ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನ ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನ ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ಪೀಟರ್ ಪೌಲ್ ನಮ್ಮ ಧರ್ಮಾಧ್ಯಕ್ಷರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿ ವಿಶೇಷವಾಗಿ ಪುಣ್ಯಕ್ಷೇತ್ರದಲ್ಲಿ ದಿವ್ಯ ಬಲಿಪೂಜೆಗೆ ನೆರೆದಿರುವ ಈ ಮಕ್ಕಳ ಪ್ರಾರ್ಥನೆಯನ್ನ ಅಂಗೀಕರಿಸಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭುವಿನ ವಾಕ್ಯದಂತೆ, ಪ್ರಭುವಿನ ವಾಕ್ಯದಲ್ಲಿ ವಿಶ್ವಾಸವಿರಿಸಿ ಅವರೆಡೆಗೆ ಪುಟ್ಟ ಪುಟ್ಟ ಭರವಸೆಯ ಹೆಜ್ಜೆಗಳನ್ನಿಡಲು ಅದೇ ಪ್ರಭು ನಮಗೆ ಶಕ್ತಿ ಕೊಡಲಿ ಎಂದು ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಈಗ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನ ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನ ಪಡೆದು ಪಾಪದಿಂದ ಸದಾ ವಿಮುಖರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರ
ಸಮುದ್ರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನೇ ಇಚ್ಛಿಸಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಐಕ್ಯತೆಯ ಪ್ರೀತಿಯ ಸಂಕೇತವಾಗಿ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು. ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕುಳಿತುಕೊಳ್ಳೋಣ. ಪ್ರಿಯ ಭಕ್ತಾದಿಗಳೇ, ಅಧಿಕ ಸಂಖ್ಯೆಯಲ್ಲಿ ನೀವು ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವಾಗ ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಇದು ಕಥೋಲಿಕ ಕ್ರೈಸ್ತರ ಒಂದು ಸಂಸ್ಕಾರ ಆಗಿರುವುದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸುವುದು. ಉಳಿದವರು ಸ್ಥಳದಲ್ಲಿದ್ದು ದೇವರ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವುದು. ಪ್ರಿಯ ಭಕ್ತಾದಿಗಳೇ, ಬಾಲಯೇಸುವನ್ನು ಅರಸಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ದೇವರ ಆಶೀರ್ವಾದಗಳನ್ನು ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಹೆಂಡತಿ ಗಂಡ ಮಕ್ಕಳ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ ಬೇಡಲು ನಾವು ಬಂದಿದ್ದೇವೆ. ಯೇಸು ಕ್ರಿಸ್ತರು ಸದಾ ನಮ್ಮೊಂದಿಗೆ ಇರುವವರು. ಅವರು ಇಮ್ಯಾನ್ಯುವೆಲ್, ದೇವರು ನಮ್ಮೊಡನೆ ಇದ್ದಾರೆ. ಹೀಗಿರುವಾಗ ಅದೇ ಯೇಸು ಕ್ರಿಸ್ತರು ಈ ಪರಮ ಪ್ರಸಾದದ ರೂಪದಲ್ಲಿ ನಮ್ಮೊಡನೆ ಇರಲು ಬಂದಿದ್ದಾರೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯಕ್ಕೆ ಆಗಮಿಸಿರುವ ಕರ್ತರನ್ನು ಅನುಭವಿಸಿ. ನಾನು ಯೋಗ್ಯನಲ್ಲದಿದ್ದರೂ ಪಾಪದಿಂದ ದೇವರನ್ನು ತೊರೆದಿದ್ದೇನೆ, ಆದರೂ ದೇವರು ಮತ್ತೆ ನನ್ನನ್ನು ಅರಸಿ, ನನ್ನ ಹುಡುಕಿ
ನನ್ನೆಡೆಗೆ ಬಂದಿದ್ದಾರೆ. ನನ್ನನ್ನು ಅವರ ಪ್ರಸನ್ನತೆಯಿಂದ, ಅವರ ಕೃಪಾಶೀರ್ವಾದಗಳಿಂದ ತುಂಬಲು. ಅದೆಂಥ ಭಾಗ್ಯ! ನಾನು ನನ್ನ ದೇವರನ್ನು ಹುಡುಕಿ ಹೋಗುವ ಅವಶ್ಯಕತೆ ಇಲ್ಲ. ಬದಲಾಗಿ ನನ್ನ ದೇವರೇ ನನ್ನನ್ನು ಹುಡುಕಿ ಬಂದಿದ್ದಾರೆ. ಯೇಸುವೇ, ಈ ಪವಿತ್ರ ಕೊಡುಗೆಗಾಗಿ ನಿನಗೆ ವಂದನೆ, ನಿನಗೆ ಆರಾಧನೆ, ನಿನಗೆ ಸ್ತುತಿ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಕೈ ಜೋಡಿಸಿ ನಿಮ್ಮ ಮನದಲ್ಲಿ ಏನಿದೆ, ಯಾವ ಕೋರಿಕೆಯನ್ನು ಹಿಡಿದಿಟ್ಟು ನೀವು ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರೋ, ಯಾವ ಬೇಡಿಕೆಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೋ ಅದೆಲ್ಲವನ್ನು ಈಗ ಕರ್ತರಿಗೆ ಸಮರ್ಪಿಸಿ. ಪವಿತ್ರವಾದ ಸಮಯವಿದು. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಪ್ರಾಣ ಕೊಟ್ಟೋರಿಲ್ಲ, ನಿನ್ನ ಹಾಗೆ ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಪ್ರಾಣ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಪ್ರಾಣ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಪ್ರಾಣ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಪ್ರಾಣ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವನ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವನ ನೀಡಿದೆ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಲೆದ
ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಪ್ರಾರ್ಥಿಸೋಣ. ಪ್ರಭು ಸರ್ವ ಜನಾಂಗಗಳು ಯೇಸುವಿನ ಪವಿತ್ರ ನಾಮಕ್ಕೆ ಮೊಣಕಾಲೂರಿ ಅವರಲ್ಲೇ ಸರ್ವರು ರಕ್ಷಣೆ ಹೊಂದಬೇಕೆಂದು ಇಚ್ಛಿಸಿದಿರಿ. ಈ ಪವಿತ್ರ ರಹಸ್ಯಗಳ ಮೂಲಕ ನಾವು ಪ್ರಭು ಯೇಸುವಿಗೆ ಯೋಗ್ಯ ಸನ್ಮಾನ ಸಲ್ಲಿಸುವಂತೆ ನಿಮ್ಮ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ದಯಮಾಡಿ ಕುಳಿತುಕೊಳ್ಳೋಣ. ಬಾಲ ಯೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪುಟ್ಟ ಪುಟ್ಟ ಹೆಜ್ಜೆಗಳ ನಿಡುತ್ತಾ ಭರವಸೆಯಿಂದ ಸಾಗುವ ಈ ಧ್ಯೇಯ ವಾಕ್ಯದಡಿ ಈ ಜುಬಿಲಿ ವರ್ಷದಲ್ಲಿ ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ಈ ಬಲಿಪೂಜೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಹಾಜರಾದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಗೆ ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಹ್ಯಾಪಿ ಫೀಸ್ಟ್. ಗಟ್ಟಿಯಾಗಿ. ನೀವು ಇವತ್ತು ಮಾತ್ರವಲ್ಲ, ಈ ಕಳೆದ 9 ದಿನಗಳಲ್ಲಿ ನೊವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಈ ಹಬ್ಬಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡಿ ಇಂದು ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದೀರಿ. ನೀವು ಮಾಡಿದ ತ್ಯಾಗ, ನೀವು ತೋರಿದ ಭಕ್ತಿಗೆ ಆ ಬಾಲಯೇಸು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ವ್ಯವಹಾರವನ್ನು ಹರಸಲಿ, ಕಾಪಾಡಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ. ಈ ಹಬ್ಬದ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದವರು ವಂದನೀಯ ಸ್ವಾಮಿ ರೋಮನ್ ಪಿಂಟೋರವರು. ಅವರು ನಿಮಗೆಲ್ಲರಿಗೂ ಚಿರಪರಿಚಿತರು ಅಲ್ವಾ? ಹೌದು. ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರು ತಮ್ಮ ಪಾಲನಾ ಸೇವೆಯನ್ನು ನೀಡುತ್ತಿದ್ದಾರೆ. ಮಾತ್ರವಲ್ಲ, ಎಲ್ಲೆಲ್ಲಿ ಧ್ಯಾನ ಕೇಂದ್ರ ಇದೆ, ಎಲ್ಲೆಲ್ಲಿ ಇಂಥ ವಿಶೇಷ ಜಾತ್ರೆ ಸಮಾರಂಭಗಳಿವೆ, ಹಬ್ಬ ಇದೆ, ಅಲ್ಲೆಲ್ಲ ಹೋಗಿ ದೇವರ ವಾಕ್ಯವನ್ನು ಪ್ರಬೋಧಿಸುವುದರಲ್ಲಿ ಅವರದ್ದು ಎತ್ತಿದ ಕೈ. ಮಾತ್ರವಲ್ಲ, ಈಗ ಯೂಟ್ಯೂಬ್ನಲ್ಲೂ ತಮ್ಮ ಬೋಧನೆಗಳ ಮೂಲಕ ಜನರನ್ನು ತಲುಪುವಂತೆ, ಜನರಿಗೆ ಕ್ರಿಸ್ತನ ಶುಭ ಸಂದೇಶವನ್ನು ಸಾರುವಂತೆ ಅವರು ಪ್ರಯತ್ನವನ್ನು ಪಡುತ್ತಿದ್ದಾರೆ. ಈ ದಿನ ನಮ್ಮೊಂದಿಗಿದ್ದು ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ಪ್ರಾರ್ಥಿಸಿದ ಫಾದರ್ ರೋಮನ್ ಪಿಂಟ್ ಅವರಿಗೆ, ಯಾಕಂದರೆ ಅವರು ಇದಕ್ಕಿಂತ ಮುಂಚೆ ನಡೆದಂಥ ಬಲಿಪೂಜೆಯಲ್ಲಿ ಕೂಡ ಪ್ರಬೋಧನೆಯನ್ನು ನೀಡಿದರು, ಆರಾಧನೆಯನ್ನು ನಡೆಸಿಕೊಟ್ಟಿದ್ದರು. ಆದ್ದರಿಂದ ಫಾದರ್ ರೋಮನ್ ಪಿಂಟೋಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಫಾದರ್ ಅಲ್ಬುಕರ್ಕ್ ಮೆಮೋರಿಯಲ್ ಕನ್ನಡ ಕ್ವಾಯರ್ ಇವರು ಈ ಗಾನ ವೃಂದವನ್ನು ನಡೆಸಿಕೊಟ್ಟಿದ್ದಾರೆ. ಈ ದಿನ ಮಾತ್ರವಲ್ಲ, ಪ್ರತಿ ಗುರುವಾರ ಸಂಜೆ 7:15 ಗಂಟೆಗೆ ನಡೆಯುವ ಬಲಿಪೂಜೆಯಲ್ಲೂ ಕೂಡ ಅವರು ಗಾಯನಗಳನ್ನು ಹಾಡುವುದರ ಮೂಲಕ ನಮಗೆ ಒಳ್ಳೆಯದಾಗಿ ಪ್ರಾರ್ಥಿಸಲು, ಬಲಿಪೂಜೆಯನ್ನು ಅರ್ಪಿಸಲು ನೆರವಾಗುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈಗ ಪೂಜೆಯಾದ ನಂತರ ಈ ಹಬ್ಬದ ಔತಣ ಇದೆ. ನೀವೆಲ್ಲರೂ ಅಲ್ಲಿಗೆ ಹೋಗಿ ಈ ಊಟವನ್ನು, ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಈ ಬಲಿಪೂಜೆಯಲ್ಲಿ ಅನೇಕರು ಆನ್ಲೈನ್ ಮೂಲಕ ಭಾಗವಹಿಸ್ತಾ ಇದ್ದಾರೆ. ಅವರು ನವದಿನಗಳಲ್ಲೂ ಕೂಡ ಇದ್ದರು, ಇವತ್ತು ಇದ್ದಾರೆ. ಅವರಿಗೂ ಈ ಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತೇವೆ. ಈ ಜುಬಿಲಿ ವರ್ಷದಲ್ಲಿ ನಾವು 2 ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಬಡ ಕುಟುಂಬಗಳಿಗೆ ಮನೆಯನ್ನು ಕಟ್ಟಿಕೊಡುವಂಥ ಯೋಜನೆ ಹಾಗೂ ಕಿರಿಯ ಪುಷ್ಪ ಸಂತ ತೆರೇಸಾ ಇವರನ್ನು ಸಂತ ಪದವಿಗೆ ಏರಿಸಿ 100 ವರ್ಷಗಳಾದ ಸಂದರ್ಭದಲ್ಲಿ 100 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಕಾರ್ಯಕ್ರಮ. ಅನೇಕರು ನೀವು ನಿಮ್ಮ ಉದಾರತೆಯನ್ನು ತೋರಿಸಿದ್ದೀರಿ. ಇನ್ನು ಕೆಲವರು ಹಬ್ಬದ ನಂತರ ನಮ್ಮನ್ನು ಸಂಪರ್ಕಿಸುತ್ತಾರೆ ಎಂದು ಹೇಳಿದವರಿದ್ದಾರೆ. ಅದಕ್ಕೂ ಅವಕಾಶ ಇದೆ. ನೀವು ತೋರಿದ ಈ ಉದಾರ ಮನಸ್ಸಿಗಾಗಿ, ನೀಡಿದ ಕೊಡುಗೆಗಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ.
ಪ್ರಿಯರೇ, ನೀವು ಅಲ್ಲಿ ಬಾಲ ಯೇಸುವಿನ ಗ್ರೊಟ್ಟದ ಬಳಿಗೆ ಹೋಗುವಾಗ ಅಲ್ಲಿ ಈ ಜುಬಿಲಿ ವರ್ಷ ಹಾಗೂ ಸಂತ ತೆರೇಸರ ಬಗ್ಗೆ ಒಂದು ವಸ್ತು ಪ್ರದರ್ಶನ ಎಕ್ಸಿಬಿಷನನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ಭೇಟಿ ನೀಡ್ಬೋದು. ಈ ಜುಬಿಲಿ ವರ್ಷದ ಪ್ರಯುಕ್ತ ಅಲ್ಲೊಂದು ಬೋಟ್ ಇದೆ, ದೋಣಿ ಇದೆ. ಅದು ದೋಣಿ ಏನಂದರೆ ನಮ್ಮೆಲ್ಲರ ಬಾಳು. ದೋಣಿಯ ಬುಡದಲ್ಲಿ ಕಾಣುವಂಥದ್ದು ಅಲೆಗಳು, ನಮ್ಮ ಜೀವನಕ್ಕೆ ಅಪ್ಪಳಿಸುವಂಥ ಕಷ್ಟ ನಷ್ಟ, ರೋಗ ರುಜಿನ ಇವೆಲ್ಲವೂ. ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಕಳವಳಗೊಳ್ಳದೆ ಅಥವಾ ಮುಳುಗಿ ಹೋಗದೆ ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವವರು ಯೇಸು ಕ್ರಿಸ್ತರು. ಆದ್ದರಿಂದ ಆ ದೋಣಿಯ ಮುಂದುಗಡೆ ಒಂದು ಶಿಲುಬೆ ಇದೆ. ಇದು ಈ ಜುಬಿಲಿ ವರ್ಷದ ಲಾಂಛನ. ಅದು ನೀವು ಅದರಲ್ಲಿ ನಿಂತು ದೋಣಿಯ ಒಳಗೆ ಹೋಗಿ ಅಲ್ಲಿ ನಿಂತು ಒಂದು ಫೋಟೋ ಹೊಡೆಯಿರಿ. ಈ ಜುಬಿಲಿ ವರ್ಷಕ್ಕೆ ನಿಮ್ಮ ಸವಿನೆನಪಿಗಾಗಿ ಉಳಿಯುವುದು. ಜೊತೆಗೆ ಅಲ್ಲಿಯೂ ಐ ಲವ್ ಇನ್ಫೆಂಟ್ ಜೀಸಸ್ ಎನ್ನುವಂಥ ನಾಮಫಲಕ ಇದೆ. ಅಲ್ಲಿ ಕೂಡ ನಿಮಗೆ ಫೋಟೋ ತೆಗೆಯಲು ಅವಕಾಶ ಇದೆ. ಬೈಬಲ್ ಡೈರಿ ಕೊಂಕಣಿ, ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಈ ವರ್ಷಕ್ಕೆ ಪ್ರಕಟವಾದದ್ದು ಅಲ್ಲಿದೆ. ಜೊತೆಗೆ ಈ ವರ್ಷದ ಕ್ಯಾಲೆಂಡರ್ ಕೂಡ ಇದೆ. ಈ ಕ್ಯಾಲೆಂಡರ್ನ ಮೊತ್ತ ₹100. ₹100 ಯಾಕಂದರೆ ನೀವು ಕೊಡುವ ಒಂದು 100ನ ನೋಟು ಈ ಮನೆ ಕಟ್ಟುವ ಯೋಜನೆಗೆ ಬಳಸಿಕೊಳ್ಳಲಾಗುವುದು. ಈ ದಿನ ಸಂಜೆ 6 ಗಂಟೆಗೆ ಅತಿ ವಂದನೀಯ ವಿಲ್ಫ್ರೆಡ್ ಗ್ರೆಗರಿ ಮೋರೆಸ್ ಜಾನ್ಸಿಯ ಧರ್ಮಾಧ್ಯಕ್ಷರು ಹಬ್ಬದ ಬಲಿಪೂಜೆಯನ್ನು ಅರ್ಪಿಸುವರು. ನಾಳೆ ದಿನ ಕನ್ನಡದಲ್ಲಿ ಬಲಿಪೂಜೆ ಇಲ್ಲ, ಬದಲಾಗಿ ಕೊಂಕಣಿಯಲ್ಲಿ ಬೆಳಿಗ್ಗೆ 6 ಗಂಟೆಗೆ, 7:30 ಗಂಟೆಗೆ, 9 ಗಂಟೆಗೆ ಬಲಿಪೂಜೆ ಇರುವುದು. 10:30 ಗಂಟೆಗೆ ಅಸನ್ಸೋಲ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಎಲೈಸ್ ಫ್ರ್ಯಾಂಕ್ರವರು ಹಬ್ಬವನ್ನು ಬಲಿಪೂಜೆಯನ್ನು ಅರ್ಪಿಸುವರು. ಮಧ್ಯಾಹ್ನ 1 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಬಲಿಪೂಜೆ ಇರುವುದು. ಹಾಗೂ ಸಂಜೆ ಸಮಾರೋಪ ಬಲಿಪೂಜೆಯನ್ನು ವಂದನೀಯ ಸ್ವಾಮಿ ರುಡಾಲ್ಫ್ ಡಿಸೋಜರ್ ಅವರು ಸಂಭ್ರಮಿಸುವರು. ಆನಂತರ ಪರಮ ಪ್ರಸಾದದ ಮೆರವಣಿಗೆ ಇದೆ. ನೀವು ಬಲಿಪೂಜೆಗೆ ಬಾರದಿದ್ದರೂ ನಾಳೆಯ 7 ಗಂಟೆಗೆ ನಡೆಯುವ ಈ ಪರಮ ಪ್ರಸಾದದ ಮೆರವಣಿಗೆ ಬರಬೇಕು. ಆನಂತರ ಧ್ವಜವನ್ನು ಇಳಿಸಿ ಈ 12 ದಿನದ ಹಬ್ಬದ ಸಮಾರಂಭಕ್ಕೆ ನಾವು ಚ್ಯುತಿಯನ್ನು ಹಾಡುವೆವು. ಈಗ ಈ ಅಂತಿಮ ಆಶೀರ್ವಚನ ಆದಮೇಲೆ ನೀವೆಲ್ಲರೂ ಊಟಕ್ಕೆ ತೆರಳಿ ಅಲ್ಲಿ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎದ್ದು ನಿಲ್ಲೋಣ. ಬಾಲ ಯೇಸುವಿನಿಂದ ಪಡೆದ ಆಶೀರ್ವಾದಗಳಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಒಟ್ಟಾಗಿ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲದ ಭಕ್ತಿ ಮಾನವ ಕೋಟಿಯ ಋಣಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. ಆಮೆನ್. ಬಲಿಪೂಜೆ ಮುಗಿಯಿತು. ಹೋಗಿ ಶುಭ ಸಂದೇಶವನ್ನ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೊಗಳಿಸು
ರಕ್ಷಿಸಿರಿ ನಮ್ಮ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. प्रिय सहोदर बाळक जेजूच्या भक्तिकांनो तुमकां नमस्कार. जुबलेवाच्या ह्या वर्सा बाळक जेजूचे वार्षिक फेस्त आचरण करचे संदर्भी आम्ही एक महत्वाकांक्षी अपूर्बायेचे योजन मांडून हाडला. ते जावन आसा तुमकां हांगासर दिसचे प्रमाणे जुबलेवाच्या वर्सा दुबळ्या कुटुंबाक गरबांचे योजन आणि ह्या योजने मुखांतर सुमार 10 लाख खर्चार एका दुबळ्या कुटुंबाक सगळे घर बांधून दिवचे योजन आम्ही आसा केला. हे योजन बाळक जेजूच्या पुणशेताचे म्हणटाना बाळक जेजूच्या भक्तिकाचे तशेंच जेजूचे ल्हानपण सांत तेरेज हिका सांतीन म्हणपा सारन 100 वर्सां समचे संदर्भी 100 दुबळ्या भुरग्यांक स्कॉलरशीप दिवचे प्रोग्राम आसा केला. एका भुरग्याक 10,000 लेखान सुमार 10 लाख रुपये खर्च लागतात. हे बाळका जेजूच्या भक्तिकाचे एक योजन असता तुम्ही जर मोठो आधार दिलो खंडी जावन ही दोन्ही योजना आमकां ह्या वर्साक जारी हाडूंक साध्य जाता. एकल्यान एका भुरग्याक स्कॉलरशीप दिवं येता, दोगांक, तेगांक, चौगांक अशें आमी सांगाता हात मेळयलो जाल्यार हे योजन जारयेक हाडूंक साध्य आसा. तशेंच गरबांच्या ह्या योजनाक जर एकलो आपूण वण्टीक स्पॉन्सर रावता, टॅरेसाक स्पॉन्सर रावता, जनेलांक स्पॉन्सर रावता म्हणून मुखार आयले जाल्यार हे एक योजन अपूर्बायेचें जुबलेवाच्या वर्साक एका दुबळ्या कुटुंबाक आसरो दिवचें. तर तुमी घडाई करतात कित्याक खंडी जावन तुमचें तें उदार मन आसतलें आनी हें उदार मन दाखोवंक हो एक अवकाश बाळक जेजूचें पुणशेत कर्णदिते आसा. तर हांगासर सकयल दिल्ल्या नंबराक तुमी कॉन्टॅक्ट करा आनी तुमकां सकट विवर आमी फुडें दितले हांव. देव बरें करूं.